ಅಜೀರ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸನ್ಮಾರ್ಗ ವಾರಪತ್ರಿಕೆ, ಅದೇ ರೀತಿ ಸನ್ಮಾರ್ಗ ನ್ಯೂಸ್ ಇದರ ಸಂಪಾದಕರಾದಂತಹ ಎ.ಕೆ. ಕುಕ್ಕಿಲ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಡಾಕ್ಟರ್ ನಜೀಬ್ ಬೆಹಜಾದ್ ಮೊಹಮ್ಮದ್ MBBS MD DM ಮೆಡಿಕಲ್ ಆನ್ಕಾಲಜಿ ಅವರನ್ನು, ಅದೇ ರೀತಿ ಜನಾಬ್ ಇಸ್ಮಾಯಿಲ್ ಸಾಗರ್ ಪ್ರೆಸಿಡೆಂಟ್ ಮಸ್ಜಿದುಲ್ ಹುದಾ ತೊಕ್ಕೊಟ್ಟು, ಜನಾಬ್ ಅಬ್ದುಲ್ ಕರೀಂ ಸೆಕ್ರೆಟರಿ ಹಿರಾ ವುಮೆನ್ಸ್ ಕಾಲೇಜ್ ಬಾಬುಕಟ್ಟೆ, ಜನಾಬ್ ಖಾದರ್ ಬಾಬಾ ಬಿಲ್ಡರ್ಸ್ ಮ್ಯಾಂಗಳೂರು, ಜನಾಬ್ ಸಿದ್ದಿಕ್ UK ಸ್ಮಾರ್ಟ್ ಸಿಟಿ ತೊಕ್ಕೊಟ್ಟು ಇವರೆಲ್ಲರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಒಂದು ಮಳಿಗೆಯ ಮಾಲಕರಾದಂತಹ ಅಬ್ದುಲ್ ಹಮೀದ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇದು ಈ ಸಂಸ್ಥೆಯ 2ನೆಯ ಶಾಖೆಯಾಗಿರುತ್ತದೆ. ಇಲ್ಲಿನ ಪಾಲುದಾರರಾದಂತಹ ಶಂಶೀರ್ ಪಿಲಾರ್, ಅದೇ ರೀತಿ ಹುಸೇನ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವುಗಳನ್ನು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮದ ಆರಂಭ ಕುರ್ಆನಿನ ಕೆಲವು ಸೂಕ್ತಗಳ ಪಠಣದೊಂದಿಗೆ, ಅದಕ್ಕಾಗಿ ಫೌಜ್ ಹಸನ್ ಅವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಇನ್ನಾ ಅನ್ಜಲ್ನಾಹು ಫೀ ಲೈಲತಿಲ್ ಖದ್ರ್ ವಮಾ ಅದ್ರಾಕ ಮಾ ಲೈಲತುಲ್ ಖದ್ರ್. ಲೈಲತುಲ್ ಖದ್ರ್ ಖೈರುಂ ಮಿನ್ ಅಲ್ಫಿ ಶಹರ್. ತನಜ್ಜಲುಲ್ ಮಲಾಯಿಕತು ವರ್-ರೂಹು ಫೀಹಾ ಬಿಇذ್ನಿ ರಬ್ಬಿಹಿಂ ಮಿನ್ ಕುಲ್ಲಿ ಅಮ್ರ್. ಸಲಾಮುನ್ ಹಿಯ ಹತ್ತಾ ಮತ್ಲಇಲ್ ಫಜ್ರ್. ಮಕ್ಕಳದಲ್ಲಿ ಒಂದು ಶಾಖೆಯನ್ನು ಹೊಂದಿರುತ್ತದೆ. ಇದರ 2ನೇ ಶಾಖೆ ಈಗಾಗಲೇ ಸ್ಮಾರ್ಟ್ ಪ್ಲಾನೆಟ್ನಲ್ಲಿ ಉದ್ಘಾಟನೆಗೊಳ್ಳಲಿದೆ. ಈ ಒಂದು ಸಂಸ್ಥೆಯ ಮಾಲಕರಾದಂತಹ ಅಬ್ದುಲ್ ಹಮೀದ್ ಅವರು ತಮ್ಮ ಸಂಸ್ಥೆಯ ಬಗ್ಗೆ, ಅದೇ ರೀತಿ ಈ ಮಳಿಗೆಯ ಬಗ್ಗೆ ಪ್ರಾಸ್ತಾವಿಕ ಮಾತುಗಳಿಗಾಗಿ ಅವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ, ಎಲ್ಲರಿಗೂ ನಮಸ್ಕಾರ. ಗಣ್ಯ ಅತಿಥಿಗಳಿಗೆ ವೆಲ್ಕಮ್ ಮಾಡುತ್ತಾ ನಾನು ನಮ್ಮ ಕಂಪನಿಯ ಪರಿಚಯವನ್ನು ಮಾಡಿಕೊಡಲಿಕ್ಕೆ 1-2 ಸೆಕೆಂಡ್ ತೆಗೆದುಕೊಳ್ತಾ ಇದ್ದೇನೆ. ನಮ್ಮ ಬಿಗ್ ಸ್ಟೋರು ಮಂಗಳೂರಿನಲ್ಲಿ ಸ್ಟಾರ್ಟ್ ಆಗಿ ಸಾಧಾರಣ 5 ವರ್ಷ ಕಂಪ್ಲೀಟ್ ಆಗ್ತಾ ಬಂತು. ಈ ಬಿಗ್ ಸ್ಟೋರ್ ಅಂದರೆ ಒಂದು ವೈಶಿಷ್ಟ್ಯವಾದ ಒಂದು ಕಂಪನಿ ಆಗಿರ್ತದೆ. ಅಂದರೆ ಈ ಕಂಪನಿಯಲ್ಲಿ ಕ್ಲೀನಿಂಗ್ಗೆ ಬೇಕಾದ ಪ್ರತಿಯೊಂದು ವ್ಯವಸ್ಥೆಯು ನಮ್ಮಲ್ಲಿ ಇರ್ತದೆ. ಈ ಕಂಪನಿ ಈಗಾಗಲೇ ತುಂಬ ಹೆಸರನ್ನು ಗಳಿಸಿದೆ. ಅಂದರೆ ಈ ಕಂಪನಿಯ ಪ್ರಾಡಕ್ಟ್ನಲ್ಲಿರುವಂಥ ಕ್ವಾಲಿಟಿ ಮತ್ತು ಸರ್ವಿಸ್ ಹಾಗೂ ನನ್ನ ಕೆಲಸಗಾರರಿಂದಾಗಿ ಅವರು ಮಾಡುವಂಥ ಒಂದು ಒಳ್ಳೆಯ ಕೆಲಸವು ನಮ್ಮನ್ನು ಒಳ್ಳೆಯ ಒಂದು ಹೆಸರುವಾಸಿಯಾಗಿ ಮಾಡಿದೆ. ಬಿಗ್ ಸ್ಟೋರ್ ಅಂದರೆ ಏನು ಅಂತ ನಿಮಗೆ ಒಂದು ಚಿಕ್ಕ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಈ ಕಂಪನಿಯಲ್ಲಿ ನಮ್ಮ ಒಂದು ಶಾಪಿಗೆ ಬಂದರೆ ನಿಮಗೆ ಪ್ರತಿಯೊಂದು ಕ್ಲೀನಿಂಗಿನ ಬಗ್ಗೆ ವ್ಯವಸ್ಥೆ ಸಿಗ್ತದೆ. ಅಂದರೆ ನಿಮಗೆ ಮ್ಯಾನ್ ಪವರ್ ಬೇಕಾದರೆ ಮ್ಯಾನ್ ಪವರ್ ನಮ್ಮಲ್ಲಿ ಸಿಗ್ತದೆ. ನಿಮ್ಮಲ್ಲಿ ಮೆಷಿನರಿ ಬೇಕಾದರೆ ನಮ್ಮಲ್ಲಿ ಮೆಷಿನ್ಗಳು ಸಿಗ್ತದೆ. ನಿಮಗೆ ಏನಾದರೂ ಮೆಟೀರಿಯಲ್ಸ್ ಬೇಕಾದರೆ ನಮ್ಮಲ್ಲಿ ಮೆಟೀರಿಯಲ್ಸ್ ಸಿಗ್ತದೆ. ಮತ್ತು ಕೆಮಿಕಲಲ್ಲಿ ಸಹ ನಾವು ಖುದ್ದು ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಈಗ ಇಲ್ಲಿಟ್ಟಂಥ ಎಲ್ಲ ಪ್ರಾಡಕ್ಟ್ಗಳು ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಈಗಾಗಲೇ ನಮ್ಮೊಟ್ಟಿಗೆ ಹಲವಾರು ಆಸ್ಪತ್ರೆಗಳು, ಕಾಲೇಜುಗಳು ಹಾಗೂ ದೊಡ್ಡ ದೊಡ್ಡ ವಿಲ್ಲಾಗಳು, ಬ್ಯಾಂಕ್ಗಳು ತುಂಬ ಜನ ನಮ್ಮೊಟ್ಟಿಗೆ ಕೈ ಜೋಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾವು ಸಪ್ಲೈ ಮಾಡುವಾಗ ಸಹ ಪ್ರತಿಯೊಂದು ಮ್ಯಾಂಗ್ಳೂರು ಏರ್ಪೋರ್ಟಿಗೆ, ಸೆಂಟ್ರಲ್ ರೈಲ್ವೆಗೆ ಹಾಗೂ ಸಾಧಾರಣ ಎಲ್ಲ ಹಾಸ್ಪಿಟಲ್ಗಳಿಗೂ, ಕಾಲೇಜುಗಳಿಗೂ ನಾವು ಕೊಡ್ತಾ ಇದ್ದೇವೆ. ಇದು ನಮ್ಮನ್ನು ಒಂದು ಬೆಳೆಯಲಿಕ್ಕೆ ಒಂದು ಸಹಕಾರಿಯಾಗಿದೆ. ಆಗಿರುವಾಗ ನಮ್ಮ ಬ್ರಾಂಚ್ ಈಗ ಶಕ್ತಿನಗರದಲ್ಲಿದೆ, ನಮ್ಮ ಹೆಡ್ ಆಫೀಸ್ ಅಲ್ಲಿ ಇದೆ. ಕೆಲವರಿಗೆಲ್ಲ ಅಲ್ಲಿ ಬಂದು ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗದಾಗ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ, ಲೋಕಲ್ ಯಾರಿದ್ದಾರೋ ಅವರನ್ನು ಜಾಯಿಂಟಲ್ಲಿ ತಗೊಂಡು ನಾವೊಂದು ಫ್ರಾಂಚೈಸ್ ಆಗಿ ಕೊಡುವುದಂತ ತೀರ್ಮಾನ ಮಾಡಿ ನಾವು ಮೊದಲಿಗೆ ಭಟ್ಕಳದಲ್ಲಿ ಕೊಟ್ಟಿದ್ದೇವೆ. ಭಟ್ಕಳ ಒಳ್ಳೆಯ ಸಕ್ಸಸ್ ಆಗಿದೆ, ಒಳ್ಳೆಯ ಒಂದು ಹೆಸರುವಾಸಿಯಾಗಿದೆ. ಆಮೇಲೆ ನಾವು ನಮ್ಮ ಮಿತ್ರರಾದ ಸಂಸೀರ್ ಹತ್ರ ಹೀಗೆ ಮಾತಾಡುವಾಗ ನಾವು ಈ ತೊಕ್ಕೋಟಲ್ಲಿ ಮಾಡಿದ ತೊಕ್ಕೋಟಿಗೆ ಡೆವಲಪ್ಮೆಂಟ್ ಆಗ್ತಾ ಇದೆ. ಈಚೆಯಿಂದ ಬರುವವರಿಗೆ ನಮಗೆ ಸಹ ಈಸಿ ಆಗ್ತದೆ ಕಸ್ಟಮರಿಗೆ ಹೇಳಲಿಕ್ಕೆ. ಇಲ್ಲಿ ನಮ್ಮದು ಓಪನ್ ಆಗಿದೆ ಹೋಗಿ ಅಂತ ಹೇಳಿ. ಹಾಗಾಗಿ ನಾವು ಇಲ್ಲಿ ತೊಕ್ಕೋಟನ್ನು ಸೆಲೆಕ್ಟ್ ಮಾಡಿ ಈಗ ತೊಕ್ಕೋಟ್ನಲ್ಲಿ 2ನೇದು ಮಾಡ್ತಾ ಇದ್ದೇವೆ. 3ನೇದು ಸದ್ಯದಲ್ಲೇ ನಾವು ಮಂಗಳೂರಿನ ಪಳನಿಯಲ್ಲಿ ಮಾಡ್ತಾ ಇದ್ದೇವೆ.
ಸೊ ಈ ಇದರಲ್ಲಿ ಏನಂತ ಹೇಳಿದರೆ ಕ್ಲೀನಿಂಗ್ನ ಬಗ್ಗೆ ನೀವು ಯಾವುದೇ ಕ್ವಶನ್ ಯಾವುದೇ ಹಾಕಿದರೂ ಸಹ ನಾವು ಅದಕ್ಕೆ ಪರ್ಫೆಕ್ಟ್ ಆನ್ಸರ್ ಕೊಡ್ತೇವೆ. ಯಾಕೆಂದರೆ ಇದರಲ್ಲಿ ನಮಗೆ ಇರುವಂಥ 25 ವರ್ಷದ ಅನುಭವವು ಯಾವುದೇ ಒಂದು ಕ್ಲೀನಿಂಗ್ನ ಬಗ್ಗೆ ಏನೇ ಇರಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಆದರೆ ಅದಕ್ಕೆ ಬೇಕಾದ ಸೊಲ್ಯೂಷನ್ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದೇ ವ್ಯವಸ್ಥೆಯು ಇಲ್ಲಿ ತೊಕ್ಕೋಟಲ್ಲಿ ಸಹ ಇರ್ತದೆ. ಸೊ ನಿಮಗೆ ಯಾವುದೇ ಒಂದು ಅಂದರೆ ಈಗ ಕೆಲವು ಎಲ್ಲಿ ನೀವು ನೋಡಿದರೂ ಸಹ ಇದು ಈಗ ಜನರಲ್ ಆಗಿ ನಾವು ತೆಗೆಯುವ ಮಸೀದಿಯ ಅಥವಾ ಒಂದು ದೇವಸ್ಥಾನವ ಅಥವಾ ಒಂದು ಚರ್ಚೆ ಇಲ್ಲಿ ಇರಲಿ, ಸೊ ಇಲ್ಲಿ ಜನಗಳು ಸೇರುವಲ್ಲಿ ಅಲ್ಲಿ ನೋಡಿ ಟಾಯ್ಲೆಟ್ಗಳು ಯಾವಾಗಲೂ ನಿಮಗೆ ಒಳ್ಳೆಯದು ಇರುವುದಿಲ್ಲ. ನಾವು ನೋಡಿದ್ದೇವೆ ಕೆಲವು ಕಡೆಗಳೆಲ್ಲ. ಈಗಾಗಲೇ ನಾವು ಹಲವಾರು ಮಸೀದಿಗಳನ್ನು ಹಾಗೂ 1-2 ದೇವಸ್ಥಾನಗಳಿಗೆಲ್ಲ ನಾವು ಈಗ ಸಹಕಾರ ಕೊಟ್ಟು ನಾವೇ ಹೋಗಿ ಅದನ್ನು ಮಾಡಿ ಅವರಿಗೆ ಅದನ್ನು ಹೇಗೆ ಇಡಬೇಕಂತ ಈಗ 2-3 ಪಂಪೈಲಲ್ಲಿ ಇದೆಲ್ಲ ನಾವೇ ಈಗ ನಮ್ಮ ಅಂಡರ್ಟೇಕಿಂಗಲ್ಲಿ ನಾವು ಅದನ್ನು ಅವರಿಗೆ ಗೈಡ್ಲೈನ್ಸ್ ಕೊಟ್ಟು ಸೊ ಅದನ್ನು ಹೇಗೆ ಹಿಡ್ಕೊಳ್ಬೇಕು, ಅದನ್ನು ಈಗ ನೋಡಿ ಈಗ ಬ್ಯಾಡ್ ಯೂರಿನಲ್ಸ್ ಇದೆಲ್ಲ ಬರ್ತದೆ. ಈಗ ಒಂದು ಟಾಯ್ಲೆಟ್ಗೆ ಹೋಗಿ ಬಂದವ ನೀರು ಹಾಕೋದಿಲ್ಲ. ಸೊ ಅದನ್ನೆಲ್ಲ ಹೇಗೆ ಅವಾಯ್ಡ್ ಮಾಡ್ಬೋದು, ಪ್ರತಿ ಒಂದು ಸೊಲ್ಯೂಷನ್ ನಮ್ಮಲ್ಲಿ ಇರ್ತದೆ, ನಮ್ಮ ಕಂಪನಿಯಲ್ಲಿ ಇರ್ತದೆ. ಸೊ ಅದೇ ನಮಗೆ ಒಂದು ಈಗ ಈ ಬೆಳವಣಿಗೆಗೆ ಕಾರಣ ಅದೇ. ಹೀಗಾಗಿ ನಮ್ಮದು 2-5 ಟೀಮ್ಗಳಿದೆ. ಯಾರಾದರೂ ಒಬ್ಬರು ಕಾಲ್ ಮಾಡಿದರೆ ಸೊ ನಮ್ಮ ಮನೆಯನ್ನು ಕ್ಲೀನ್ ಮಾಡಿಕೊಡಿ, ನಮ್ಮ ಬ್ಯಾಂಕನ್ನು ಕ್ಲೀನ್ ಮಾಡಿಕೊಡಿ, ನಮ್ಮ ಆಫೀಸನ್ನು ಕ್ಲೀನ್ ಮಾಡಿಕೊಡಿ ಹೇಳಿದರೆ ನಮ್ಮ ಟೀಮು ಹೋಗಿ ನಿಮ್ಮ ಮನೆಯನ್ನು ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿ ಬರ್ತದೆ. ಅದಕ್ಕೆ ಬೇಕಾದ ಪ್ರತಿ ಒಂದು ಎಕ್ವಿಪ್ಮೆಂಟ್ ಇದೆ. ನೀವು ನಿಮ್ಮ ಇಲ್ಲಿ ನೋಡಿರ್ಬೋದು. ಸೊ ಎಕ್ವಿಪ್ಮೆಂಟ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದು ಯಾವುದಕ್ಕೆ ಯೂಸ್ ಆಗ್ತದೆ ಅಂತೇಳಿ. ಸೊ ಹೀಗಾಗಿ ನಮ್ಮಲ್ಲಿ ಎಲ್ಲ ಇದೆ. ಯಾವುದೇ ನಿಮಗೆ ಕ್ಲೀನಿಂಗ್ ಬಗ್ಗೆ ನೀವು ಮತ್ತೊಂದು ಕಡೆ ಹೋಗುವ ಅವಶ್ಯಕತೆ ಇಲ್ಲ. ನೀವು ನಮ್ಮ ಶಾಪಿಗೆ ಬಂದರೆ ನಿಮಗೆ ಏನಾದರೂ ಕೆಮಿಕಲ್ ಬೇಕು, ಆ ಕೆಮಿಕಲಲ್ಲಿ ಸಹ ಈಗಾಗಲೇ ಹಲವಾರು ಕೆಮಿಕಲ್ಗಳು ಮಾರ್ಕೆಟಲ್ಲಿ ಬಂದಿದೆ. ಸೊ ನಮಗೆ ಏನಂತ ಹೇಳಿದರೆ ಈಗ ಒಂದು ಡಾಕ್ಟ್ರ್ ಮದ್ದಿಗೆ ಹೋದಾಗ ಅವನ ಪೇಷಂಟ್ನ ಬಗ್ಗೆ ಅವ ಹೇಳ್ತಾನೆ ನನಗೆ ಇಂಥ ಜ್ವರವ ಅಥವಾ ಏನಂತ, ಅದಕ್ಕೆ ತಕ್ಕಾದಂತಹ ಒಂದು ಮೆಡಿಸಿನನ್ನು ಆ ಡಾಕ್ಟ್ರ್ ಅವನಿಗೆ ಅದೇ ರೀತಿ ನಾವು ಸಹ ಕೊಡುವುದು. ನಮ್ಮ ಓನ್ ಮ್ಯಾನುಫ್ಯಾಕ್ಚರ್ ನನಗಂದರೆ ಸಾಧಾರಣ 125 ಐಟಮನ್ನು ಮಾಡುವಂಥ ಒಂದು ಕೆಪಾಸಿಟಿ ದೇವರು ಕೊಟ್ಟಿದ್ದಾನೆ. ಸೊ ನಾವು ಏನು ಮಾಡ್ತೀವಿ, ನಿಮ್ಮ ಪರಿಸರಕ್ಕೆ ಬಂದು ಈ ಪರಿಸರದಲ್ಲಿ ಈ ಕ್ಲೀನ್ ಮಾಡಬೇಕಾದರೆ ಅದಕ್ಕೆ ಯಾವ ಕೆಮಿಕಲ್ ಯೂಸ್ ಆಗ್ತದೆ, ಹೇಗೆ ಮಾಡಬೇಕು ಅದನ್ನು ನಾವು ಪ್ರಾಡಕ್ಟ್ ಮಾಡ್ತೇವೆ. ಪ್ರಾಡಕ್ಟ್ ಮಾಡಿ ಅಲ್ಲಿ ನಾವು ಆ ಜಾಗೆಗೆ ಬೇಕಾದನ್ನೇ ನಾವು ಮಾಡಿಕೊಟ್ಟು ನಿಮ್ಮ ಶೇಪ್ ಮಾಡ್ತೇವೆ ಅಲ್ಲಿ, ಗೊತ್ತಾಯ್ತಲ್ಲ. ಇಲ್ಲದ್ರೆ ಈಗ ಜಾಸ್ತಿ ಜನಕ್ಕೆ ಏನು ಹೇಳ್ತಾರೆ, ಸರ್ ನಮಗೆ ಎಸಿಡಿ ವಾಶ್ ಮಾಡಬೇಕು, ನಮಗೆ ಎಸಿಡಿ ವಾಶ್ ಮಾಡಬೇಕು, ನಮಗೆ ಎಸಿಡಿ ವಾಶ್ ಮಾಡಬೇಕು. ಎಸಿಡಿ ಅಂದರೆ ಏನು ಅದರ ಬಗ್ಗೆ ನಮಗೆ ಯಾರಿಗೂ ತಿಳುವಳಿಕೆ ಕಮ್ಮಿ ಇರ್ತದೆ. ಅಂದರೆ ಎಸಿಡಿ ವಾಶ್ ಮಾಡಿದ್ರೆ ನನ್ನದು ಕ್ಲೀನ್ ಆಯಿತು ಅಂತ ಅವ್ರು ನೆನ್ಕೊಳ್ತಾರೆ. ಬಟ್ ಎಸಿಡಿ ಅಂದರೆ ಒಂದು ಎಸಿಡಿ ಒಂದು ಸ್ವಲ್ಪ ಬಿದ್ದರೆ ಏನಾಗ್ತದೆ ಅದು ಅಲ್ಲಿ ಮೆಲ್ಟ್ ಆಗ್ತದೆ, ಗೊತ್ತಾಯ್ತಲ್ಲ. ಈಗ ನೀವು ಟಾಯ್ಲೆಟಿಗೆ ಕರೀತೀರಿ, ಎಸಿಡಿ ವಾಶ್ ಮಾಡಲಿಕ್ಕೆ ಯಾವಾಗ ಕರೆಯುವುದು ಎಲ್ಲ ಆದ ಮೇಲೆ, ಅದು ಡೆಡ್ ಆದ ಮೇಲೆ ನಮ್ಮನ್ನು ಕರೀತೀರಿ ಅಂತ ಹೇಳಿದರೆ ಎಸಿಡಿ ವಾಶ್ ಮಾಡುವಾಗ ಏನಾಗ್ತದೆ ಹೇಳಿದರೆ ನೀವು ನೆನಪಿಟ್ಟುಕೊಳ್ಬೇಕು. ಎಸಿಡಿ ವಾಶ್ ನಾವು ಮಾಡುವಾಗ ಸೊ ಅದು ಫುಲ್ ಮೆಲ್ಟ್ ಆಯಿತು. ಮೆಲ್ಟ್ ಆಗುವಾಗ ಮತ್ತೇನಾಗ್ತದೆ ಗೊತ್ತಿದೆ, ಆ ಮೆಲ್ಟ್ ಆದ ಜಾಗದಲ್ಲಿ ನಿಮ್ಮ ಕಚರೆಗಳು ನಿಮ್ಮ ಇದು ಯಾವುದು ಧೂಳು ಗೀಲು ಎಲ್ಲ ನಿಂತು ಅದು ಪುನಃ ಅದೇ ರೀತಿ ಆಗ್ತದೆ. ನಾನು ಈಗ ಹೇಳಲಿಕ್ಕೆ ಅದಕ್ಕೆ ಟೈಮ್ ಇಲ್ಲ, ಬಟ್ ಹೇಳ್ತಾ ಇದ್ದೇನೆ. ಕೆಲವರು ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ, ಹೌದಾ ಅಲ್ಲ. ಬ್ಯೂಟಿ ಪಾರ್ಲರ್ಗೆ ಹೋದಾಗ ಒಂದು 2-3 ತಂದು ಭಾರಿ ಚಂದ ಕಾಣ್ತೇವೆ ನಾವು, ಹೌದಾ ಅಲ್ಲ, ಭಾರಿ ಚಂದ ಕಾಣ್ತೇವೆ. 3-4 ದಿನದ ಮೇಲೆ ಅವನ ಮುಖ ಅದೇ ಆಗಿರ್ತಾನೆ ಅಥವಾ ಅವಳ ಮುಖ ಹಾಗೆ ಇರ್ತದೆ. ಸೇಮ್ ಅದೇ ಅಸಿಡಿ ವಾಶಲ್ಲಿ ಒಮ್ಮೆ ನಿಮಗೆ ಬ್ರೈಟ್ ಕಾಣ್ಬೋದು, ಬಟ್ ಮುಂದಕ್ಕೆ ನಿಮಗೆ ಅದರಲ್ಲಿ ನಿಮಗೆ ತುಂಬ ಲಾಸ್ಗಳಾಗ್ತದೆ. ಸೊ ಎಸಿಡಿ ವಾಶ್ಗೆ ನೀವು ಪ್ರಿಫರೆನ್ಸ್ ಕೊಡಬೇಡಿ. ಎಸಿಡಿ ವಾಶ್ ಇಲ್ಲದೆ ನಿಮ್ಮ ಸ್ಟೈಲನ್ನು ರಿಮೂವ್ ಮಾಡಲಿಕ್ಕೆ ಆಗ್ತದೆ. ನಿಮಗೆ ಅಂಥದ್ದು ಪರಿಸ್ಥಿತಿ ಇದ್ದರೆ ನಮ್ಮನ್ನು ಬಿಗ್ ಸ್ಟೋರನ್ನು ನೀವು ಕರೆಯಿರಿ. ಸೊ ನಾವು ನಿಮಗೆ ಬಂದು ಗೈಡ್ ಮಾಡ್ತೇವೆ. ಅಥವಾ ಅದೆಲ್ಲ ಇಲ್ಲಿ ಪರಿಸರದಿಂದ ಮಸೀದಿ ಆಗಲಿ, ದೇವಸ್ಥಾನವಾಗಲಿ, ಚರ್ಚ್ ಆಗಲಿ, ನಿಮಗೆ ನಾವು ಪ್ಯಾಕೇಜ್ ಕೊಟ್ಟು ನಿಮ್ಮ ಆ ಪರಿಸರವನ್ನು ಯಾವ ರೀತಿ ಇಡಬೇಕು ಅದನ್ನು ಸಹ ನಾವು ಮಾಡಿಕೊಡ್ತೇವೆ. ಸೊ ನಮ್ಮಲ್ಲಿಂದ ಕೆಮಿಕಲ್ಸ್ ಇದೆ, ಎಲ್ಲ ಐಟಮ್ಸ್ ನಮ್ಮಲ್ಲಿದೆ. ಸೊ ಅದರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೇನೆ, ನೀವು ತಿಳಿದುಕೊಳ್ಳಿ. ನಾವು ಉದ್ಘಾಟನೆಗೆ ಹೋಗ್ತಾ ಇದ್ದೇವೆ. ಉದ್ಘಾಟನೆ ಆದ ಮೇಲೆ ಇದರ ವ್ಯವಸ್ಥೆ ಇದು ಯಾವ ರೀತಿ ನಿಮಗೆ ಯೂಸ್ ಆಗ್ತದೆ, ಇದು ಏನು ನಿಮಗೆ ಬೆನಿಫಿಟ್ ಅಂತ ನಾವು ನಿಮಗೆ ಹೇಳ್ತೇವೆ. ಆಮೇಲೆ ಕೆಮಿಕಲ್ ಬಗ್ಗೆ ಸಹ ನಾವು ಹೇಳ್ತೇವೆ. ಈಗ ನಮ್ಮ ಉದ್ಘಾಟನೆಯನ್ನು ಬಿಗ್ ಸ್ಟೋರ್ ಇದರ ಸಂಸ್ಥೆಯ ಬಗ್ಗೆ, ಸಲಕರಣೆಗಳ ಬಗ್ಗೆ, ಪ್ರಾಡಕ್ಟುಗಳ ಬಗ್ಗೆ ವಿವರಣೆಯನ್ನು ನೀಡಿದಂತಹ ಇದರ ಮಾಲಕರಾದಂತಹ ಅಬ್ದುಲ್ ಹಮೀದ್ ಇವರಿಗೆ ಧನ್ಯವಾದಗಳು. ಸ್ವಚ್ಛ ಪರಿಸರ ಸುರಕ್ಷಿತ ತಾಣ ಎಂಬ ವಾಕ್ಯದೊಂದಿಗೆ ಆರಂಭಗೊಂಡಿರುವಂತಹ ಬಿಗ್ ಸ್ಟೋರ್ ಇದರ 2ನೇ ಮಳಿಗೆ ಈಗಾಗಲೇ ಉದ್ಘಾಟನೆಗೊಳ್ಳಲಿದೆ. ಈ ಉದ್ಘಾಟನೆಯನ್ನು ನೆರವೇರಿಸಲು ಚಂದ್ರಹಾಸ್ ಉಳ್ಳಾಲ್, ಶ್ರೀ ಚಂದ್ರಹಾಸ್ ಉಳ್ಳಾಲ್ ಭಗವತಿ ಕ್ಷೇತ್ರ ಉಳ್ಳಾಳ ಅವರಲ್ಲಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಗಣ್ಯರನ್ನು ಕೂಡ ಈ ಉದ್ಘಾಟನೆಗೆ ಆಹ್ವಾನಿಸ್ತಾ ಇದ್ದೇನೆ.
ಉಳ್ಳಾಳ ನಾವು ನೋಡಿದ್ದ ಹಾಗೆ ಬಹಳಷ್ಟು ಬೆಳೆಯುವಂತಹ ಈ ಒಂದು ಪ್ರದೇಶ. ಮಂಗಳೂರನ್ನು ಬಿಟ್ಟರೆ ಜನಸಂದಣಿಯಲ್ಲಿ ಉಳ್ಳಾಳ 2ನೇ ಸ್ಥಾನದಲ್ಲಿ ಇದೆ ಅಂತ ಹೇಳ್ಬೋದು. ಹಾಗೆ ವ್ಯಾಪಾರದಲ್ಲಿ ಕೂಡ ಇವತ್ತು ಯಾವುದೇ ನಮ್ಮ ಅವಶ್ಯಕ ವಸ್ತುಗಳಿಗೆ ನಾವು ಮಂಗಳೂರನ್ನು ಅವಲಂಬಿಸುವ ಪ್ರಶ್ನೆ ಇಲ್ಲ. ಅದು ನಮ್ಮ ಕಾಲ ಹತ್ರನೇ ಇದೆ ಅಂತ ಹೇಳಬೇಕಾದ್ರೆ ವ್ಯಾಪಾರಸ್ಥರು ಅದನ್ನು ಮಾಡುವುದರಿಂದ ನಮಗೆ ನಮ್ಮ ಕಾಲ ಹತ್ರ ಸಿಗುವುದು ಅಂತ ಹೇಳ್ಬೋದು. ಇವತ್ತು ಒಂದು ಒಳ್ಳೆಯ ಸಂಸ್ಥೆಯನ್ನು ತೆಗೆದಿದ್ದಾರೆ. ನಾವೆಲ್ಲ ಮನೆಗೆ ಏನು ಕ್ಲೀನಿಂಗ್ ಸಾಮಾನು ಬೇಕಿದ್ರೆ ಮೊಹಾಲಿಗೆ ಹೋಗ್ತೇವೆ. ಅಲ್ಲಿಂದ ಹಿಡ್ಕೊಂಡು ಬಂದು ಅದರ ಏನು ಉಪಯೋಗ ನಮಗೆ ಸರಿಯಾಗಿ ಗೊತ್ತಿರುವುದಿಲ್ಲ. ಅದರ ಇದನ್ನು ಕೆಟ್ಲಾಕ್ ನೋಡಿ ಮಾಡ್ತೇವೆ. ಆದರೆ ಇವತ್ತು ನಮ್ಮ ಕಾಲ ಹತ್ರನೇ ಏನು ಸ್ವಚ್ಛತೆ ಇದೆ ಅದನ್ನು ನಾವು ಮಾಡಿ ತೋರಿಸ್ತೇವೆ, ನಿಮಗೆ ತಿಳಿಸ್ತೇವೆ ಅನ್ನುವಂತಹ ಸಂಸ್ಥೆ ಇವತ್ತು ಮುಂದೆ ಬಂದಿದೆ. ಅವರಿಗೆ ಮೊದಲಿಗೆ ನಾವೆಲ್ಲರೂ ಅಭಿನಂದನೆಯನ್ನು ಹೇಳಬೇಕು. ನಾವೆಲ್ಲ ಈಗ ಬೆಳೆಯುವ ಅಂತ ಪ್ರದೇಶ ಅಂತ ನಾನು ಹೇಳಿದೆ. ಎಲ್ರಿಗೂ ದೊಡ್ಡ ಮನೆ ಕಟ್ಟಲಿಕ್ಕೆ ಆಸೆ ಇದೆ, ದೊಡ್ಡ ಆಫೀಸ್ ಮಾಡಲಿಕ್ಕೆ ಆಸೆ ಇದೆ, ದೊಡ್ಡ ಬಿಲ್ಡಿಂಗ್ ಕಟ್ಟಲಿಕ್ಕೆ ಆಸೆ ಇದೆ. ಆದರೆ ನಾವು ದೊಡ್ಡ ಮನೆ ಕಟ್ಟಬೇಕಾದ್ರೆ ಅದರ ಶುಚಿತ್ವವನ್ನು ನಾವು ಕಾಪಾಡಬೇಕು. ಮೊದಲನೇದ್ದು ಮನೆ ಕಟ್ಟುವುದು ಹೇಗಾದರೂ ಬ್ಯಾಂಕ್ ಇದೆ ಅಲ್ಲ ಸಾಲ ಬೋಲ ಮಾಡಿಕೊಂಡು ಮನೆಯನ್ನು ಕಟ್ತೇವೆ, ಅದು 100ಕ್ಕೆ 100 ಸತ್ಯ. ಆದರೆ 2 ತಿಂಗಳು 3 ತಿಂಗಳು ಏನೋ ಭಾರಿ ಇಂಟ್ರೆಸ್ಟಿನಲ್ಲಿ ಶುಚಿ ಮಾಡ್ತೇವೆ ಮತ್ತು ಒಂದೊಂದೇ ನಾವು ಕಡಿಮೆ ಮಾಡ್ತಾ ಬರ್ತೇವೆ. 1 ವರ್ಷ ಆಗುವಾಗ ಆ ಮನೆಯನ್ನು ನೋಡುವಾಗ ಎಷ್ಟೋ ಹಳೆಯ ಮನೆಗೆ ಕಾಣ್ತದೆ. ಕಾರಣ ಏನಂದರೆ ಇಷ್ಟೇ, ನಾವು ಶುಚಿ ಮಾಡಲಿಕ್ಕೆ ಒಂದು ಜನಗಳು ಸಿಗಲ್ಲ, ಅದು 100ಕ್ಕೆ 100 ಸತ್ಯ. ನಾವು ಹೇಳುವ ಹಾಗೆ ಜನಗಳು ಶುಚಿ ಮಾಡಲ್ಲ. ಇವತ್ತು ಹಾಗಲ್ಲ, ನಾವು ಧೈರ್ಯದಲ್ಲಿ ಎಷ್ಟು ದೊಡ್ಡ ಮನೆಯನ್ನು ಕಟ್ಬಹುದು. ಇಂಥ ಸಂಸ್ಥೆಗಳು ನಾವು ನಿಮ್ಮ ಹಿಂದೆ ಇದ್ದೇವೆ, ನೀವು ನಮಗೆ ಏನು ಕೊಡುವುದನ್ನು ಕೊಟ್ಟು ನಮಗೆ ಏನು ಅದು ಮಾಡಿಕೊಡ್ತೀರಾ ಅದನ್ನು ಮಾಡುವುದಂದರೆ ನಿಜವಾಗ್ಲೂ ಅದು ಶ್ಲಾಘನೀಯ. ನಾನು ಇವತ್ತೆಲ್ಲ ಹೇಳ್ತಾ ಇದ್ದೇನೆ, ಎಷ್ಟು ಅವ್ರು ಹೇಳಿದರು, ಆಫೀಸ್ ಆಗಲಿ, ಮದುವೆಯ ಹಾಲ್ ಆಗಲಿ, ಅಲ್ಲ ಬ್ಯಾಂಕ್ಗಳಾಗಲಿ, ಅಲ್ಲ ಕೆಲವು ಶೋರೂಮ್ಗಳಾಗಲಿ ಅಂತಹ ತುಂಬ ಎಷ್ಟೋ ವರ್ಷದಿಂದ ಆ ಶುಚಿತ್ವವನ್ನು ಕಾಣದೆ ಎಷ್ಟೋ ಜಾಗಗಳು ಇರಬಹುದು. ನಾವೊಂದು ನಿಮಗೆ ಶುಚಿತ್ವ ನಮ್ಮ ಆರೋಗ್ಯಕ್ಕೆ ಮೊದಲನೇ ಆದ್ಯತೆ. ಯಾವಾಗ ಶುಚಿತ್ವ ಒಂದು ಕಡೆ ಇರಲ್ವಾ ಅಲ್ಲಿ 100ಕ್ಕೆ 100 ಅನಾರೋಗ್ಯ ಇದ್ದೇ ಇರ್ತದೆ. ಯಾಕೆಂದರೆ ನಮಗೆ ಗೊತ್ತಿಲ್ಲದೆ ಆ ಗಾಳಿಯಲ್ಲಿ ಬರುವಂತಹ ಡಸ್ಟ್ಗಳು, ಆ ಧೂಳುಗಳು ಅಲ್ಲಲ್ಲಿ ಹಿಡ್ಕೊಂಡು ನಮ್ಮ ಚಿಕ್ಕ ಮಕ್ಕಳಿಗ ಅಲ್ಲ ಪ್ರಾಯದವರಿಗ ಅದನ್ನು ಉಸಿರಾಟಕ್ಕೆ ತೊಂದರೆಯಾಗಿ ಅವರ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಇಂತಹ ವ್ಯವಸ್ಥೆಗಳು ನಮ್ಮ ಹತ್ತಿರ ಬಂದಿದೆ, ನಾವು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಅದರ ವಿಚಾರವಾಗಿ ಈಗಾಗಲೇ ಎಲ್ಲರೂ ಹೇಳ್ತಾರೆ. ಇದಕ್ಕೆ ನನ್ನ ಲೆಕ್ಕದಲ್ಲಿ ಒಂದು 25-30 ಸಾವಿರ ರೂಪಾಯಿಗಿಂತ ಜಾಸ್ತಿ ಇರಬಹುದು ಇದರ ಮೆಷಿನರಿ. ನಾನು ಕೂಡ ತರಿಸಿದ್ದೇನೆ, ಆದರೆ ಅದನ್ನು ಯೂಸ್ ಮಾಡಲಿಕ್ಕೆ ನಮ್ಗೆ ಕೂಡ ಬರಲ್ಲ. ಅದನ್ನು ಹೇಗೆ ಯೂಸ್ ಮಾಡಬೇಕು ಹಾಗೆ ಯೂಸ್ ಮಾಡಿದರೆ ಮಾತ್ರ ಅದು ವರ್ತ್, ಇಲ್ಲದಿದ್ದರೆ ಅದು ಆಗಲ್ಲ. 100ಕ್ಕೆ 100 ಇವತ್ತು ಮಾಡುವಂತಹ ವ್ಯರ್ಥ. ಇವತ್ತು ಮಾಡಿದಂತಹ ಈ ಸಂಸ್ಥೆ ನನ್ನ ಲೆಕ್ಕದಲ್ಲಿ ಇದಕ್ಕೆ ಬಹಳಷ್ಟು ಭವಿಷ್ಯ ಇದೆ. ಅವರಿಗೆ ನಮ್ಮ ಉಳ್ಳಾಳ ಭಾಗದಲ್ಲಿ ಇನ್ನು 2-3 ಅಂಗಸಂಸ್ಥೆಗಳು ತೆರೆಯುವಂತಹ ಶಕ್ತಿಯನ್ನು ಭಗವಂತನು ಕೊಡಲಿ. ಶಕ್ತಿಯ ಒಟ್ಟಿಗೆ ನಾವೆಲ್ಲರೂ ಅವರಿಗೆ ಸಹಕಾರವನ್ನು ಕೊಡುವ ಅಂತ ಹೇಳಿಕೊಂಡು ಅವರ ವ್ಯಾಪಾರಕ್ಕೆ ಶುಭವನ್ನು ಹಾರೈಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ತುಂಬ ಹೃದಯದ ಧನ್ಯವಾದಗಳು. ಅಬ್ದುಲ್ ಖಾದರ್ ಕುಕ್ಕಿಲ ಅವರೆಲ್ಲರೂ ಕೇಳಿಕೊಳ್ತಾ ಇದ್ದೇನೆ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ವೇದಿಕೆಯಲ್ಲಿರುವ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ಶುಭ ಹಾರೈಸುವ ಸಮಯ. ವಿಶೇಷವಾಗಿ ಯಾವುದೇ ಒಂದು ಸಂಸ್ಥೆಯ ಬಹಳ ದೊಡ್ಡ ಅಡಿಪಾಯ ಏನು ಅಂತ ಹೇಳಿದರೆ ವಿಶ್ವಾಸಾರ್ಹತೆ. ಅಬ್ದುಲ್ ಹಮೀದ್ ಈ ಸಂಸ್ಥೆಯ ಮಾಲೀಕರು ಮತ್ತು ಅವರ ಜೊತೆಗಿರುವ ಹುಸೇನ್ ಮತ್ತು ಶಂಶೀರ್ ಇವರೆಲ್ಲರೂ ಕೂಡ ನನಗೆ ವೈಯಕ್ತಿಕವಾಗಿ ಪರಿಚಿತರು ಮತ್ತು ಅವರು 25 ವರ್ಷಗಳಿಂದ ಈ ಉದ್ಯಮದಲ್ಲಿ ಇದ್ದಾರೆ ಅಂತ ಹೇಳಿದರೆ ಅವರ ವಿಶ್ವಾಸಾರ್ಹತೆಯನ್ನು ಸಹಜವಾಗಿ ಈ ಉದ್ಯಮ ಹೇಳ್ಕೊಡ್ತಾ ಇದೆ.
ಆದ್ದರಿಂದ ವಿಶ್ವಾಸಾರ್ಹತೆಯೇ ಒಂದು ಸಮಾಜದಲ್ಲಿ ಯಾವುದೇ ಒಂದು ಸಂಸ್ಥೆಯ ಬೆಳವಣಿಗೆಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ಇದು ಎರಡನೆಯ ಸಂಸ್ಥೆ ಮತ್ತು ಇನ್ನೊಂದು ಸಂಸ್ಥೆಯನ್ನು ಅವರು ತೆರೆಯಲು ಹೋಗ್ತಾ ಇದ್ದಾರೆ. ಅಂದರೆ ಸಾಮಾಜಿಕವಾಗಿ ಅವರ ವಿಶ್ವಾಸಾರ್ಹತೆ ಉತ್ತಮವಿದೆ. ಆದ್ದರಿಂದ ಈ ಸಂಸ್ಥೆ ಬೆಳೆಯುತ್ತೆ ಅನ್ನೋದಕ್ಕೆ ಇದು ಒಂದು ಪೂರಕ ಸಾಕ್ಷಿ ಅಂತ ಭಾವಿಸ್ತೇನೆ. ಎರಡನೆಯದು, ಕೊರೋನಾ ಕಾಲದಲ್ಲಿ ಹೆಚ್ಚಿನ ಸಂಸ್ಥೆಗಳು, ಸಾಕಷ್ಟು ಸಂಸ್ಥೆಗಳು ಆರ್ಥಿಕವಾಗಿ ಸಂಕಷ್ಟ ಅನುಭವಿಸಿ ಮುಚ್ಚಿದಂತಹ ದೊಡ್ಡ ದೊಡ್ಡ ಸ್ಟೋರಿಗಳನ್ನು ನಾವು ಕೇಳಿದ್ದೇವೆ. ಇಂತಹ ಸಮಯದಲ್ಲಿಯೂ ಇವರ ಈ ಸಂಸ್ಥೆ ಬೆಳೆದಿದೆ ಅಂತ ಹೇಳಿದರೆ ಮತ್ತು ಇನ್ನಷ್ಟು ಸಂಸ್ಥೆಗಳನ್ನು ಸ್ಥಾಪಿಸುವುದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದರೆ ಅದು ಈ ಸಂಸ್ಥೆಯ ವಿಶ್ವಾಸಾರ್ಹತೆಯನ್ನು ಹೇಳುತ್ತೆ, ಸಮಾಜ ಇವರನ್ನು ಒಪ್ಪಿಕೊಂಡ ವಿಧಾನವನ್ನು ಹೇಳುತ್ತೆ. ಆದ್ದರಿಂದ ಅವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಮತ್ತು ಈ ಸಂಸ್ಥೆ ಬೆಳೆಯಲಿ ಅಂತ ನಾನು ಶುಭ ಕೋರ್ತಾ ಇದ್ದೇನೆ. ಮೂರನೆಯದಾಗಿ, ಇಲ್ಲಿ ಮುಸ್ಲಿಮರು ಇದ್ರೆ ಅವರಿಗೆ ಗೊತ್ತಿದೆ, ಯಾಕಂತ ಹೇಳಿದ್ರೆ ನಾಳಿದ್ದು ರಂಜಾನ್ ಬರುತ್ತೆ ಮತ್ತು ಈಗಲೇ ಕೂಡ ಮನೆಯ ಸ್ವಚ್ಛ ಕಾರ್ಯ ಅಂತ ಒಂದು ನಡೀತಾ ಇದೆ. ಎಲ್ಲ ಮನೆಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ ಸ್ವಚ್ಛತೆ ಬಹಳ ಬಹಳ ಪ್ರಾಮುಖ್ಯತೆಯನ್ನು ಪಡೆದಂತಹ ಒಂದು ಭಾಗ. ಇಸ್ಲಾಮಿನಲ್ಲಿ ಹೇಳುವುದಾದ್ರೆ ಅದು ನಿಮ್ಮ ವಿಶ್ವಾಸದ ಅರ್ಧ ಭಾಗ ಅಂತ ಹೇಳ್ತಾರೆ, ಅಷ್ಟು ಪ್ರಾಮುಖ್ಯತೆ ಇದೆ. ಆದ್ದರಿಂದ ಮೊದಲು ಮನೆಯನ್ನೆಲ್ಲ ಸ್ವಚ್ಛ ಮಾಡೋದು, ಆ ಬಳಿಕ ಆಂತರಿಕವಾಗಿ ಶುಚಿಗೊಳಿಸುವಂತ ಉಪವಾಸಕ್ಕೆ ತಯಾರಾಗುವುದು, ಇದು ಈ ಎರಡು ಭಾಗ. ಈ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯನ್ನು ಇಲ್ಲಿ ತೆರೆದಿರುವುದು ಸ್ವಚ್ಛತೆಯನ್ನು ನಮ್ಮ ಮನೆಯಲ್ಲಿ ಮತ್ತು ಇತರ ಕಡೆಗಳಲ್ಲಿ ಹೇಗೆ ಕಾಪಾಡಬೇಕು ಅಂತ ಅವರು ಹೇಳಿದರು. ಇದು ಬಹಳ ಮುಖ್ಯ ಆದದ್ದು. ಸ್ವಚ್ಛವಾಗಿರಬೇಕು, ನಮ್ಮ ಪರಿಸರ ಸ್ವಚ್ಛ ಆಗಿರಬೇಕು, ನಮ್ಮ ಮನೆ ಸ್ವಚ್ಛ ಆಗಿರಬೇಕು. ಮೊನ್ನೆಯಷ್ಟೇ ಈ ನಾಗರಾಜ್ ಅವರ ಜೊತೆ ಸೇರಿ ಇಲ್ಲಿಯ ಜಮಾತೆ ಇಸ್ಲಾಮಿ ಹಿಂದೂ ಎಲ್ಲ ನೇತ್ರಾವತಿ ಸೇತುವೆಯ ಬಳಿ ದೊಡ್ಡದೊಂದು ಸ್ವಚ್ಛತಾ ಕಾರ್ಯ ನಡೆಸಿತ್ತು. ನಾವು ಸ್ವಚ್ಛ ಆಗಿರಬೇಕು, ನಮ್ಮ ಪರಿಸರ ಸ್ವಚ್ಛ ಆಗಿರಬೇಕು, ಆಗ ನಮ್ಮ ಆರೋಗ್ಯ ಉತ್ತಮ ಆಗಿರುತ್ತೆ, ರೋಗಗಳು ದೂರ ಆಗುತ್ತೆ ಮತ್ತು ಸಮಾಜದ ಆರೋಗ್ಯ ಕೂಡ ಉತ್ತಮ ಆಗುತ್ತೆ. ಇಂತಹದ್ದೊಂದು ಒಳ್ಳೆಯ ಪರಿಕಲ್ಪನೆ ಈ ಸಂಸ್ಥೆಯ ಹಿಂದಿದೆ. ಆದ್ದರಿಂದ ಅವರನ್ನು ನಾವು ಬೆಂಬಲಿಸೋಣ. ನಮ್ಮ ಮನೆಯ ಅಗತ್ಯಗಳಿಗೆ, ಬೇರೆ ಎಲ್ಲ ಅಗತ್ಯಗಳಿಗೆ ಅವರನ್ನು ಸಂಪರ್ಕಿಸೋಣ ಮತ್ತು ಅವರು ಬೆಳೆಯಲಿ. ಆ ಮುಖಾಂತರ ಈ ದೇಶ ಕೂಡ ಬೆಳೆಯುತ್ತೆ, ಈ ದೇಶಕ್ಕೆ ಒಂದು ತೆರಿಗೆಯ ರೂಪದಲ್ಲಿ ಆದಾಯ ಕೂಡ ಸಿಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಆ ಸಂಸ್ಥೆಯನ್ನು ಬೆಳೆಸೋಣ, ಈ ಸಂಸ್ಥೆ ಬೆಳೆಯಲಿ ಅಂತ ಹಾರೈಸ್ತಾ ಮಾತು ಮುಗಿಸ್ತೇನೆ. ಅದನ್ನು ಕ್ಲೀನ್ ಮಾಡಲಿಕ್ಕೆ ಇದು ಮೇಲೆ ಮೇಲೆ ಹೋಗ್ತದೆ. ಇದರಲ್ಲಿ 11 ಮೀಟರ್ವರೆಗೆ ಹೋಗ್ಲಿಕ್ಕೆ ಆಗ್ತದೆ. 11 ಮೀಟರ್ವರೆಗೆ ಕೆಳಗಿನಿಂದ ನಿಮಗೆ ಕ್ಲೀನ್ ಮಾಡಲಿಕ್ಕೆ ಆಗ್ತದೆ. ಸೊ ಇದರಲ್ಲಿ ಏನಂತೇಳಿ ಗ್ಲಾಸ್ ನೋಡಿ, ಈಚೆ ಗ್ಲಾಸಲ್ಲಿ ನೀವು ಇದು ಸ್ಪ್ರೇ ಮಾಡಿದ ಮೇಲೆ ನೀವು ಆ ನೀರನ್ನು ಎಳೆದು ಇಲ್ಲಿಂದ ನಿಮಗೆ ಅದನ್ನು ತೊಳೆಯಬಹುದು. ಸೊ ಇದಕ್ಕೆ ಯೂಸ್ ಆಗ್ತದೆ. ಇದು ಮನೆಯಲ್ಲೆಲ್ಲ ಇದ್ದರೆ ಹೈಟಲ್ಲಿ ಇದ್ದವರಿಗೆ ಮೇಲೆ ಮೇಲೆ ದೊಡ್ಡ ಫಸ್ಟ್ ಫ್ಲೋರ್ ಅಂದರೆ ಫಸ್ಟಿಂದ 2-3 ಫ್ಲೋರ್ವರೆಗೆ ಹೋಗಿ ಕ್ಲೀನ್ ಮಾಡಲಿಕ್ಕೆ ಇದರಲ್ಲಿ ಸಾಧ್ಯ ಇದೆ. ಸೊ ಇದಕ್ಕೆ ಯೂಸ್ ಆಗ್ತದೆ, ಗೊತ್ತಲ್ಲ. ಇದರಲ್ಲಿ ನಮ್ಮಲ್ಲಿ ಈಗ ನಮ್ಮ ಶೋರೂಮಲ್ಲಿ 11 ಮೀಟರ್ವರೆಗೆ ಹೋಗುವಂಥ ಫೆಸಿಲಿಟಿ ನಮ್ಮಲ್ಲಿ ಇದೆ. ಸೊ ಇದು ವ್ಯಾಕ್ಯೂಮ್ ಕ್ಲೀನರ್ಸ್. ವ್ಯಾಕ್ಯೂಮ್ ಕ್ಲೀನರಲ್ಲಿ ನಿಮಗೆ ಇದರಿಂದ ನೀರು ಸಹ ಎಳಿಬೋದು ಅಥವಾ ಡಸ್ಟಿಂಗ್ ಸಹ ಮಾಡ್ಬೋದು. ಇದು ಎರಡಕ್ಕೆ ಸಹ ಮಲ್ಟಿಪರ್ಪಸ್ ಆಗಿ ಇದನ್ನು ಯೂಸ್ ಮಾಡ್ಬೋದು ಇದನ್ನು. ಸೊ ಅಷ್ಟೇ ಅಲ್ಲ, ಇದರಲ್ಲಿ ಬೌಲಿಂಗ್ ಸಹ ಇದೆ, ನಿಮ್ಮ ಧೂಳನ್ನು ಎಬ್ಬಿಸಲಿಕ್ಕೆ ಸಹ ಇದರಲ್ಲಿ ಸಾಧ್ಯ ಇದೆ ಈ ಮಿಷಿನಲ್ಲಿ. ಇದೆಲ್ಲ ಅದೊಂದು ಫೆಸಿಲಿಟಿ ಇದೆ ಇದರಲ್ಲಿದೆ. ಸೊ ಇದು ಸಹ ಒಂದು ವ್ಯಾಕ್ಯೂಮ್. ಇದನ್ನು ಈಗ ವ್ಯಾಕ್ಯೂಮನ್ನು ಇಲ್ಲಿಟ್ಟು ಮೇಲೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅವ ಏನು ಮಾಡ್ತಾನೆ, ಸೊಂಟೆಗೆ ಕಟ್ಟಿ ಅವ ಎಷ್ಟು ಫ್ಲೋರ್ವರೆಗೆ ಮೇಲೆ ಹೋಗಬೇಕಾದ್ರೆ ಇದನ್ನು ಸೊಂಟೆ ಕಟ್ಟಿ ಹೋಗಿ ಅವ ಕ್ಲೀನ್ ಮಾಡ್ತಾ ಬರ್ತಾನೆ, ಡಸ್ಟಿಂಗ್ ಮಾಡ್ತಾ ಬರ್ತಾನೆ. ಅದಕ್ಕೆ ಇದು ಯೂಸ್ ಆಗ್ತದೆ. ಅಂದರೆ ಇದು ಬ್ಯಾಕಲ್ಲಿ ಅವ ಕಟ್ಟಿ ಮೇಲೆ ಹೋಗಿ ಎಲ್ಲ ಡಸ್ಟಿಂಗು ಇದನ್ನು ತೆಗೆದು ಇಂದ ಬರ್ತಾನೆ. ಸೊ ಇದು ಸೋಫಾ ಕ್ಲೀನಿಂಗ್. ಸೊ ಜಾಸ್ತಿ ಅವರ ಮನೆಯಲ್ಲಿ ಸೋಫಾಗಳೆಲ್ಲ ಇರ್ತದೆ. ಸೊ ಅದನ್ನು ಅವ್ರು ಮೈಂಟೈನ್ ಮಾಡೋದಿಲ್ಲ, ಗೊತ್ತಾಯ್ತಲ್ಲ. ಯಾಕಂತ ಹೇಳಿದರೆ ಅವರ ಮೈನೆಲ್ಲ ನಾನು ವ್ಯಾಕ್ಯೂಮ್ ಹಿಡಿದು ಡಸ್ಟ್ ತೆಗೆದು ನನ್ನ ಸೋಫಾ ಕ್ಲೀನ್ ಆಯಿತು ಅಂತ. ಹಾಗೆಲ್ಲ ನಾವು ಒಂದು ಸೋಫಾದ ಮೇಲೆ ಅದು ಎಲ್ಲಿಯಾದರೂ ಕೂತ್ಕೊಂಡಾಗ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಡೈಲಿ ಕೂತ್ಕೊಳ್ಳುವಾಗ ಅಲ್ಲಿ ಒಂದು ಸ್ಟ್ರೈನ್ ಕ್ರಿಯೇಟ್ ಆಗ್ತದೆ, ಅವನ ಬ್ಯಾಕಿನ ಇದರಿಂದಾಗಿ ಬೆವರಿನಿಂದಾಗಿ ಏನಾದರೂ ಗೊತ್ತ. ಸೊ ಅದನ್ನೆಲ್ಲ ಇದು ಸ್ಕ್ರಬ್ ಮಾಡ್ತದೆ, ಸ್ಕ್ರಬ್ ಮಾಡಿ ಇದು ಕ್ಲೀನ್ ಮಾಡ್ತದೆ. ಸೊ ಶ್ಯಾಂಪು ಮಾಡ್ತದೆ. ಇದು ಫಸ್ಟಿಗೆ ಶ್ಯಾಂಪು ಮಾಡಿ ಈ ಬ್ರಷ್ನಿಂದ ಅದಕ್ಕೆ ಸ್ಕ್ರಬ್ ಮಾಡ್ತಾರೆ. ಸ್ಕ್ರಬ್ ಮಾಡಿದ ಮೇಲೆ ಅದನ್ನು ಡ್ರೈ ಮಾಡಲಿಕ್ಕೆ ನೋಡಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಇದು ನಮ್ಮ ಕಂಪನಿಯಲ್ಲಿ ಈ ಫೆಸಿಲಿಟಿ ಸಹ ಇದೆ. ಸೋಫಾಗಿ ನಾವು ಆಲ್ರೆಡಿ ಯಾವುದೇ ಕೆಲವರೆಲ್ಲ ಈಗ ನಮ್ಮದು ಗೊತ್ತಾಗಿ ತುಂಬ ಜನ ನಮ್ಮ ಸೈಟಿಗೆ ತಂದು ಕೊಟ್ಟಿದ್ದಾರೆ, ನನ್ನ ಸೋಫಾವನ್ನು ಕ್ಲೀನ್ ಮಾಡಿಕೊಡು, ನನ್ನ ಚೇರನ್ನು ಕ್ಲೀನ್ ಮಾಡಿಕೊಡು ಅಂತ. ಸೊ ಅದಕ್ಕೆಲ್ಲ ಅದು ಯೂಸ್ ಆಗ್ತದೆ. ಇದು ಕಾರ್ಪೆಟ್ ಕ್ಲೀನರ್. ಸೊ ಕಾರ್ಪೆಟಲ್ಲಿ ಇರ್ತದೆ ಮಸೀದಿಯಲ್ಲಿ ಅಥವಾ ಇಲ್ಲಿ. ಸೊ ಇದರಲ್ಲಿ ಏನು ಮಾಡ್ತದೆ, ಕಾರ್ಪೆಟನ್ನು ಶ್ಯಾಂಪು ಮಾಡ್ತದೆ. ಅದು ಶ್ಯಾಂಪು ಮಾಡಿದ ಮೇಲೆ ಅದನ್ನು ನಾವು ಸ್ಕ್ವೀಸ್ ಮಾಡ್ತೇವೆ. ಸೊ ಇಂಥದ್ದೊಂದು ಅಟ್ಯಾಚ್ಮೆಂಟ್ ಕೊಟ್ಟೋದಕ್ಕೆ ಅದನ್ನು ಸ್ಕ್ರೀನ್ ಮಾಡಿದೆ. ಇದು ಕಾರ್ಪೆಟ್ ಕ್ಲೀನರ್. ಸೊ ಇದು ಜೆಟ್ ಅಂತ ಹೇಳಿದರೆ ಹೈ ಪ್ರೆಷರ್ ಇಂಟರ್ಲಾಕ್ ಅಥವಾ ವಾಟರ್ ಟ್ಯಾಂಕ್
ಯಾವುದನ್ನು ಸಹ ಇದರಿಂದ ಕ್ಲೀನ್ ಮಾಡಲಿಕ್ಕೆ ಆಗ್ತದೆ. ಇದು 165 ಬಾರಲ್ಲಿ ಇರ್ತದೆ. ಸೊ ಇದರಿಂದ ಯಾವುದೇ ಸ್ಟೈನ್ಗಳು ಹೋಗ್ತದೆ. ಈಗ ನಾವು ಒಂದು ಇಂಟರ್ಲಾಕ್ ಇದ್ದರೆ ಆ ಇಂಟರ್ಲಾಕ್ ಇದು ಹಿಡಿದ ಸಕ್ತಾನೆ, ಆ ಇಂಟರ್ಲಾಕ್ ಮೊದಲು ನಾವು ಅದರ ಇದಕ್ಕೆ ಶೈನಿಂಗ್ಗೆ ಬರ್ತದೆ. ಸೊ ಅದಕ್ಕೆ ಇದು ಯೂಸ್ ಆಗ್ತದೆ. ಸೊ ಇದು ಸಿಂಗಲ್ ಡಿಸ್ಕ್ ಸ್ಕ್ರಾಬರ್ ಅಂತ ಹೇಳಿ. ಸೊ ಇದನ್ನು ಫ್ಲೋರಲ್ಲಿ ಇಲ್ಲಿ ಕೊಳೆಗಳು ಇರ್ತದೆ. ಸೊ ಅದನ್ನು ಹಿಡಿದು ಸ್ಕ್ರಬ್ ಮಾಡಿದಾಗ ಆ ಕೊಳೆಯು ತನ್ನಿಂದ ತಾನೇ ಎದ್ದು ಹೋಗ್ತದೆ. ಮತ್ತು ಕಾರ್ಪೆಟಲ್ಲಿ ಸಹ ಅದರಲ್ಲಿ ಕ್ಲೀನ್ ಮಾಡಲಿಕ್ಕೆ ಆಗ್ತದೆ, ಬ್ರಷ್ ಮಾಡಲಿಕ್ಕೆ ಆಗ್ತದೆ ದೊಡ್ಡ ಏರಿಯಾದಲ್ಲಿ. ಸೊ ಅದೇ ರೀತಿ ಅದೆಲ್ಲ ಕ್ವಶನ್ ಬೋರ್ಡ್ ನಾವು ಕ್ಲೀನ್ ಮಾಡುವಾಗ ನಮಗೆ ಕೆಲವು ರೂಲ್ಸ್ ಇರ್ತದೆ ನಮ್ಮ ಕಂಪನಿ. ಸೊ ನಿಮಗೊಂದು ಹ್ಯಾಪಿ ನ್ಯೂಸ್ ಹೇಳ್ತಾ ಇದ್ದೇವೆ, ನಮ್ಮ ಕಂಪನಿಯು NMBH ಸ್ಟ್ಯಾಂಡರ್ಡ್ ಆಗಿ ಕೆಲಸ ಮಾಡ್ತಾ ಇದೆ. NMBH ಸ್ಟ್ಯಾಂಡರ್ಡಲ್ಲಿ ಹಾಗೆ IOS ಸಹ ನಮಗೆ ಸಿಕ್ಕಿರ್ತದೆ. ಸೊ ಯಾಕೆಂತ ಹೇಳಿದರೆ ನಾವು ಕಲರ್ ಕೋಡಲ್ಲಿ ಕೆಲಸ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಟಾಯ್ಲೆಟ್ಗೆ ಯಾವ ಕಲರ್ ಯೂಸ್ ಮಾಡಬೇಕು, ಟಾಯ್ಲೆಟಿಗೆ ರೆಡ್ ಕಲರ್ ಮಾಪ್, ರೆಡ್ ಕಲರ್ ಮೈಕ್ರೋ ಫೈಬರ್, ಹಾಗೆ ಒಂದು ಕಲರ್ ಕೋಡ್ ಇರ್ತದೆ. ಸೊ ಆ ಕಲರ್ ಕೋಡ್ ಏರಿಯಾ ಪ್ರಕಾರ ನಾವು ಕ್ಲೀನ್ ಮಾಡ್ತೇವೆ. ಸೊ ಈಗ ಯಾರಾದರೂ ಕ್ಲೀನ್ ಮಾಡುವಾಗ ಅಲ್ಲಿ ಜಾರಿ ಬೀಳಬಾರ್ದು ಅಂತೇಳಿ ನಾವು ವೆಟ್ ಫ್ಲೋರ್ ಅಂತ ಒಂದು ಕ್ವಶನ್ ಬೋರ್ಡ್ ಇಟ್ಟಿರ್ತದೆ. ಅಂದರೆ ಜಾಗ್ರತೆ ಬರುವಾಗ ನೋಡಿರ್ತಾನೆ ಇಲ್ಲಿ ಏನೋ ಕ್ಲೀನ್ ಆಗ್ತಾ ಇದೆ ಹೇಳಿ, ಇಲ್ಲದ್ರೆ ಕ್ಲೀನಿಂಗ್ ಇನ್ ಪ್ರೋಗ್ರೆಸ್. ಮತ್ತು ಈಗ ಮಾಸ್ಕ್ ಬಂದಿದೆ, ಮಾಸ್ಕ್ ಯೂಸ್ ಮಾಡಿ. ಸೊ ಇಲ್ಲದ್ರೆ ಇದು ನೋ ಪಾರ್ಕಿಂಗ್ ಅಂತ ಬೇರೆ ಬೇರೆ ಪ್ರಾಡಕ್ಟ್ ನಾವಲ್ಲಿ ಇಡ್ತೇವೆ. ಮತ್ತು ಅಲ್ಲಿ ಲಾಸ್ಟ್ಗೆ ನೀವು ಕಾಣುವ ಒಂದು ಕಿಟ್ ಬಸೋ, ಆ ಒಂದು ಕಿಟ್. ಸೊ ಈ ಕಿಟ್ ಟಾಯ್ಲೆಟ್ಗೆ ಹೋಗುವಾಗ ನೋಡಿ, ಈಗ ದೊಡ್ಡ ಸಾರಿ ಹೇಳಿದಾಗೆ ದೊಡ್ಡ ಮನೆಗಟ್ಟಿಯವರು ಇದ್ದಾರೆ, ನಾವು ಸಾಧಾರಣ ಮನೆಗೆಲ್ಲ ಹೋಗಿದ್ದೇವೆ ಗೊತ್ತಾಯ್ತಲ್ಲ. ಮೈನ್ ಪ್ರಾಬ್ಲಮ್ ಅವ್ರದ್ದು ಹೇಳಿದರೆ ಅವರು ಕ್ಲೀನಿಂಗ್ ಮಾಡುವಾಗ ಸ್ವಲ್ಪ ಕಂಜೂಸ್ ಆಗ್ತಾರೆ ಗೊತ್ತಾಯ್ತಲ್ಲ. ಕಂಜೂಸ್ ಹೇಳಿದರೆ ಅವರು ಅಲ್ಲಿ ಸ್ಟ್ಯಾಂಡರ್ಡ್ ಕೊಂಡು ಬರ್ತಾರೆ. ನಾನು ಕೆಲವು ಮನೆಗೆ ಹೋಗಿದ್ದೇನೆ, ತುಂಬ ಖರ್ಚು ಮಾಡಿದ್ದಾರೆ, ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ. ಬಟ್ ಮೈಂಟೆನೆನ್ಸ್ಗೆ ಬರುವಾಗ ಅವ್ರು ಹೇಗೋ ಗೊತ್ತಿಲ್ಲ, ಆಸೆಯೋ ಅಥವಾ ಕಮ್ಮಿಯೋ ಏನೋ ಗೊತ್ತಿಲ್ಲ. ಬಟ್ ನಾನು ನೋಡಿದ ಪ್ರಕಾರ ಕೆಲವು ಮನೆಯವರು ನೆಗ್ಲಿಜೆನ್ಸ್ ಮಾಡಿ ತುಂಬಗೆ ಸ್ಟ್ರೈನ್. ಮತ್ತು ನಮ್ಮನ್ನು ಕರೆಯೋದು ಎರಡು ಖರ್ಚು ಅವರಿಗೆ. ಒಂದು ಖರ್ಚು ಅಲ್ಲಿ ಅವರಿಟ್ಟಂಥ ಸರ್ವೆಂಟಿಗೆ ಸಂಬಳ ಕೊಡಬೇಕು, ಎರಡನೇ ಖರ್ಚು ನಮಗೆ ಸಹ ಕೊಡಬೇಕು. ಸೊ ಹಾಗಾಗಿ ನಾನು ಕೆಲವು ಕಡೆ ಕೇಳೋದು, ಅದರಿಂದ ಏನು ಬೆನಿಫಿಟ್ ನಿಮಗೆ, ಲಾಸ್ ಅಲ್ಲ. ಸೊ ಅವರು ನಮಗೆ ಕೊಡಿ, ನಾವು ಟ್ರೈನ್ ಮಾಡ್ತೇವೆ ಹೇಗೆ ಅವರು ಕ್ಲೀನ್ ಮಾಡಬೇಕು, ನಿಮ್ಮ ಏರಿಯಾವನ್ನು ಯಾವುದು ಯೂಸ್ ಮಾಡಬೇಕು. ಕೆಲವರಿಗೆ ಗೊತ್ತಿಲ್ಲ, ಕೆಲವರಿಗೆ ಏನಂತ ಹೇಳಿದರೆ ಫಿನಾಯಿಲ್ ಹಾಕಿದರೆ ಕ್ಲೀನ್ ಆಯಿತು. ನಮ್ಮ ಕಂಪನಿಯ ರೂಲ್ಸ್ ಪ್ರಕಾರ ಫಿನಾಯಿಲ್ ಹಾಕಲೇಬಾರದು. ಫಿನಾಯಿಲ್ ಅಂತ ಹೇಳಿದರೆ ಮೊದಲನೇ ಕಾಲದಲ್ಲಿ ಫಿನಾಯಿಲ್ ಇತ್ತು. ಅಂದರೆ ಫಿನಾಯಿಲ್ ಹೇಳಿದರೆ ಮೊದಲನೇ ಕಾಲದಲ್ಲಿ ಫೈನ್ ಆಯಿಲ್ ಇತ್ತು. ಫೈನ್ ಆಯಿಲಲ್ಲಿ ಡಿಸ್ಇನ್ಫೆಕ್ಟೆಡ್ ಆಗಿತ್ತು. ಈಗ ಹಾಗೆಲ್ಲ, ಈಗ ಪ್ರತಿಯೊಬ್ಬರು ವ್ಯಾಪಾರಸ್ಥರು. ಸೊ ಅವ ಏನು ಮಾಡ್ತಾನೆ, ಅವನಿಗೆ ಬಾರ್ಗೈನ್ ಮಾಡಲಿಕ್ಕೆ ನಾನೇ ಪ್ರೊಡಕ್ಷನ್ ಮಾಡೋ ನನಗೆ ಗೊತ್ತಿರ್ತದೆ. ಸೊ ಏನು ಮಾಡ್ತಾನೆ, 10 ರೂಪಾಯಿಗೆ ಸಿಗ್ತಾ ಹೇಳಿದಾನೆ, 10 ರೂಪಾಯಿ ಕೊಡ್ಬೋದು. ಹೇಗೆ ಕೊಡ್ತಾನೆ, ಅದಕ್ಕೆ ಹಾಕುವಂಥ ರಾ ಮೆಟೀರಿಯಲ್ ಅವನು ಏನೆಲ್ಲ ಹಾಕ್ತಾನೆ ಅದಕ್ಕೆ. ಸೊ ಅದೊಂದು ಗಮ್ಮು ಥರ ಆಗಿರ್ತದೆ. ನೀವು ಕೊಂಡೋಗಿ ನೆಲಕ್ಕೆ ಹಾಕಿದಾಗ ಆ ಗಮ್ಮಲ್ಲಿ ಅಂಟಿಕೊಂಡಿರ್ತದೆ. ಸೊ ಅದೇನಾಗ್ತದೆ, ನೀವು ನಡೆಯುವಾಗ ಅಥವಾ ನಿಮ್ಮ ಕಿಟಕಿಗಳು ಓಪನ್ ಇರುವಾಗ ಆ ಗಮ್ಮಲ್ಲಿ ಹಿಡಿತದೆ. ಸೊ ನಿಮ್ಮ ಟೈಲ್ಸ್ ಎಲ್ಲೋಯ್ಸ್ ಆಗ್ತದೆ ಅಥವಾ ಡಲ್ ಕಾಣ್ತದೆ. ಸೊ ಹಾಗಾಗಿ ಫಿನಾಯಿಲನ್ನು ನೀವು ಯೂಸ್ ಮಾಡೋದು ಕಮ್ಮಿ ಮಾಡಿ. ನಿಮಗೆ ಒಂದು ಫಿನಾಯಿಲ್ ಹಾಕಿದರೆ ನನ್ನ ಮನೆ ಬ್ಯಾಕ್ಟೀರಿಯಿಂದ ಸಾಯ್ತದೆ. ಎಲ್ಲಿ ಸಾಯ್ತದೆ? ನನ್ನ ಪ್ರಕಾರ ಫೈನಾಯಿಲ್ ಯೂಸ್ ಮಾಡಿದರೆ ನೀವು ಸಾಯ್ಬೋದು. ಬಟ್ ಫಿನಾಯಿಲ್ ಇಲ್ಲಿ ಅಂಗಡಿ ವ್ಯಾಪಾರ ಮಾಡೋರಿಗೆ ಇದು ಹೇಳೋದಲ್ಲ, ಬಟ್ ನಿಮಗೆ ಹೇಳೋದಂದ್ರೆ ನೀವು ಒಳ್ಳೆ ಟೈಲ್ಸ್ ಹಾಕುವಾಗ ನೀವು ಬೇಕಾದನ್ನೇ ಹಾಕಿ. ನಿಮಗೆ ಆಗ ಬ್ಯಾಕ್ಟೀರಿಯಾ ಸಾಯ್ಬೇಕಾದ್ರೆ ಒಂದು ಸ್ವಲ್ಪ ಡೆಟಾಲ್ ಕೊಂಡೋಗಿ, ಒಂದು 5 ml ನೀರಿಗೆ ಹಾಕಿ, ಒಂದು ಬಕೆಟ್ ನೀರಿಗೆ ಹಾಕಿ ಅದರಿಂದ ಮಾಡಿ. ಬಟ್ ನೀವು ಫಿನಾಯಿಲ್ ಹಾಕಿ ನಿಮಗೆ ಕ್ಲೀನ್ ಆಗ್ತದೆ ನಾನು ಅದಕ್ಕೆ ಒಪ್ಪುವುದಿಲ್ಲ. ನಮ್ಮ ಇದ್ರ ಪ್ರಕಾರ ನಾವು ಒಪ್ಪುವುದಿಲ್ಲ. ಯಾಕೆಂದರೆ ಈಗ ಬರುವಂಥ ಮಾರ್ಕೆಟಲ್ಲಿ ಇರುವಂಥ ಫಿನಾಯಿಲ್ಗಳು ನಮ್ಮದೇ ಉಂಟು. ನಮ್ಮದೇ ಸಹ ನಾವು ಬಾರ್ಗೇನ್ ಮಾಡುವಾಗ ನಾವಂತೂ ಕ್ಲೀನಿಂಗ್ಗೆ ನಾವು ಯೂಸ್ ಮಾಡೋದಿಲ್ಲ. ಬಟ್ ಕೆಲವರಿಗೆ ಏನು ಮಾಡ್ತಾರೆ, ಬಂದು ನಮಗೆ ಫಿನಾಯಿಲ್ ಬೇಕು. ಸೊ ನಮ್ಮ ಅಂಗಡಿ ನಾವು ಮಾರಬೇಕು, ಹೌದಾ ಅಲ್ಲ? ಬಟ್ ಆದರೂ ನಾವು ಕೆಲವರಿಗೆ ಸಜೆಸ್ಟ್ ಮಾಡೋದು ಆದಷ್ಟು ಕಮ್ಮಿ ಮಾಡಿ ಫಿನಾಯಿಲ್ ಯೂಸ್ ಮಾಡೋದು. ಮತ್ತು ನೋಡಿ, ಇದು ಕಿಟ್. ಒಂದು ಹೆಂಗಸು ಕ್ಲೀನಿಂಗ್ ಹೋಗುವಾಗ ಅವಳಲ್ಲಿಂದ ಕಿಟ್ ಇದ್ದರೆ ಅವಳದನ್ನೆಲ್ಲ ಬೇಕಾದ ಅಚ್ಚುಕಟ್ಟಾಗಿ ಬಟ್ಟೆ ಇದೆಲ್ಲ ಇಟ್ಕೊಂಡು ಅವಳು ಹೋದಾಗ ಏನಾಗ್ತದೆ, ಒಂದು ಚಂದ ಕಾಣ್ತದೆ. ಇನ್ನೊಂದು ಅವರು ಅದನ್ನೊಂದು ಸೈಡಲ್ಲಿ ಇಡ್ತಾರೆ. ಇಲ್ಲ ಏನು ಮಾಡ್ತಾ ಹೇಳಿದರೆ, ಒಂದು ಕಡೆ ಅದನ್ನು ಬಿಸಾಡಿರ್ತಾರೆ, ಇಲ್ಲೊಂದು ಇಡ್ಸುಡಿ ಬಿಸಾಡಿರ್ತಾರೆ, ಇಲ್ಲೊಂದು ಬಾಟ್ಲಿ ಬಿಸಾಡಿರ್ತಾರೆ, ಅದು ಚಂದ ಕಾಣ್ತದೆ. ಅದಕ್ಕಾಗಿ ಇದನ್ನು ಯೂಸ್ ಮಾಡೋದು. ಮತ್ತು ನಿಮಗೆ ಈಗ ಪ್ರಾಬ್ಲಮ್ ಇರ್ತದೆ ಅಂಥ ಕಡೆಯಲ್ಲಿ ಇದನ್ನು ಡೈಲಿ ಮೇಂಟೈನ್ ಮಾಡ್ಬೋದು, ಇದನ್ನು ಯೂಸ್ ಮಾಡಿ. ಇದು ಈಗ ಲೈಜಾಲ್. ಸೊ ಈಗ ನಾನು ಹೇಳಿದಾಗೆ ನಿಮಗೆ ಬ್ಯಾಕ್ಟೀರಿಯಾ ಸಾಯಬೇಕು, ಏನಾಗಬೇಕು, ಸೊ ಇದನ್ನು ಸಹ ಯೂಸ್ ಮಾಡ್ಬೋದು. ಇದು ಪರಿಮಳ ಇರ್ತದೆ ಮತ್ತು ನಿಮಗೆ ಅಲ್ಲಿ ಬ್ಯಾಕ್ಟೀರಿಯಾಗಳು ಸಾಯ್ತದೆ ಮತ್ತು ಕ್ಲೀನ್ ಆಗ್ತದೆ ಇದರಿಂದ. ಸೊ ಇದು ಫಿನಾಯಿಲ್, ನಾನೀಗ ಹೇಳಿದಾಗೆ ಫಿನಾಯಿಲ್. ಸೊ ಬೇಕಾದ ಕಲರ್ ಹಾಕಿ ಕೊಡ್ಬೋದು, ಗೊತ್ತಾಯ್ತಲ್ಲ? ಕಲರು ಹಾಕ್ಬೋದು, ಸೆಂಟು ಹಾಕ್ಬೋದು. ಒಬ್ಬ ಹೇಳ್ತಾನೆ ನನಗೆ ಅದು ಬೇಕು, ನಾವು ಮಾಡ್ಬೋದು. ಇದೆಲ್ಲ ಈಸಿ. ಈಗ ಮನೆಯೆಲ್ಲ ಮಾಡ್ತಾರೆ, ಇದು ಈಸಿ, ಗೊತ್ತಾಯ್ತಲ್ಲ? ಬಟ್ ನಮ್ಮ ಕ್ಲೀನಿಂಗ್ ಕಂಪನಿಗೆ ನಾವು ಇದನ್ನು ಅಷ್ಟು ಮಾಡೋದಿಲ್ಲ. ಇದು ಹ್ಯಾಂಡ್ ವಾಶಲ್ಲಿ ನಮ್ಮಲ್ಲಿ 4 ಫ್ರೇಗ್ರೆನ್ಸ್ ಇದೆ. ಒಂದು ಪೀಚಿ, ಒಂದು ರೋಸು, ಒಂದು ಪೇಷನ್ ಮತ್ತು ಇನ್ನೊಂದು ಡೆಟಾಲ್ ಟೈಪ್ನದಿದೆ.
ಇದು ಟಾಯ್ಲೆಟ್ ಕ್ಲೀನರ್ಸ್. ಸೊ ಟಾಯ್ಲೆಟ್ ಕ್ಲೀನರಲ್ಲಿ ಯಾವಾಗಲೂ ಅದ್ರ ಸಹ ಕೆಲವೊಮ್ಮೆ ನೀವು ಏನಂತ ಹೇಳಿದ್ರೆ ಟಾಯ್ಲೆಟ್ ಕ್ಲೀನರ್ ಈಗ ಆರ್ಪಿಕ್ ಅದು ಇದು ನಾವೆಲ್ಲ ತಗೊಂಡು ಹೋಗ್ತೇವೆ, ಗೊತ್ತಾಯ್ತಲ್ಲ. ಪ್ರತಿಯೊಂದು ಅಸಿಟಿಕ್ ಪ್ರಾಬ್ಲಮ್ ಇದಿರ್ತದೆ. 20% ಅಸಿಟಿಕ್ ಇಲ್ಲದೆ ಯಾವುದೇ ಆ ಟಾಯ್ಲೆಟ್ ನಿಮ್ಮದು ಕ್ಲೀನ್ ಆಗುವುದಿಲ್ಲ, ಗೊತ್ತಾಯ್ತಲ್ಲ. ಆದ್ದರಿಂದ ಹೊಸ ಮನೆ ಕಟ್ಟಿದವರು ಟಾಯ್ಲೆಟ್ ಕ್ಲೀನ್ ಮಾಡುವಾಗ ಇದನ್ನು ವಾರಕ್ಕೊಮ್ಮೆ ಮಾತ್ರ ಯೂಸ್ ಮಾಡಬೇಕು. ಯಾಕಂದರೆ ಇದರಲ್ಲಿ ಆಸಿಡಿಕ್ ಇದರಿಂದ ಏನಾಗ್ತಾ ಹೇಳಿದರೆ ಅದು ಪುನಃ ಡ್ಯಾಮೇಜ್ ಆಗ್ತಾ ಹೋಗ್ತದೆ. ಸೊ ಅದಕ್ಕೆ ಏನಾದರೂ ಮಿಲ್ಡ್ ಕೆಮಿಕಲ್ ಸಿಗ್ತದೆ ವಿತೌಟ್ ಆ್ಯಸಿಡ್, ಅದು ಯೂಸ್ ಮಾಡಬೇಕು. ಸೊ ಇದು ಟಾಯ್ಲೆಟ್ ಕ್ಲೀನರ್. ಸೊ ಇದು ನಿಮಗೆ ಎಂಥ ಸ್ಟೈನ್ ಸಹ ಇದು ತೆಗೀತದೆ. ಇದೆಲ್ಲ ನಮ್ಮ ಓನ್ ಪ್ರಾಡಕ್ಟ್, ನಮ್ಮ ಫ್ಯಾಕ್ಟ್ರಿಯಲ್ಲಿ ತಯಾರಾಗುವಂಥ ಪ್ರಾಡಕ್ಟ್ಗಳು. ಈಗ ನಾವು ಏರ್ಪೋರ್ಟು, ರೈಲ್ವೆ ಮತ್ತು ಹಾಸ್ಪಿಟಲ್ಸ್ಗೆಲ್ಲ ನಮ್ಮದು ತುಂಬ ಫೇಮಸ್ ಆಗಿ ಹೋಗ್ತಾ ಇದೆ ಏರ್ ಫ್ರೆಶ್ನರ್ಸ್. ನಮ್ಮಲ್ಲಿ ಲ್ಯಾವೆಂಡರ್ ಇದೆ, ಫೇಷನ್ ಇದೆ, ಅರೋಮಾ ಇದೆ, ಮತ್ತು ಸ್ಟ್ರಾಬೆರಿ ಇದೆ, ಸ್ಯಾಂಡಲ್ ಇದೆ, ಸೊ ಹಾಗೆ ಜಾಸ್ಮಿನ್ ಇದೆ, ಮತ್ತು ಅದೇ ನಮ್ಮಲ್ಲಿ ಸಾಧಾರಣ 8-10 ಫ್ರೆಗ್ರೆನ್ಸ್ಗಳಿದೆ. ಮತ್ತು ನೀವು ಹೇಳಿದಾಗ ನನಗೆ ಇಂಥ ಪರಿಮಳ ಬೇಕು ಹೇಳಿದರೆ ನಾವು ಮಾಡಿಕೊಡ್ತೇವೆ. ನಮ್ಮಲ್ಲಂಥ ಕೆಪಾಸಿಟಿ ಇದೆ. ನೀವು ಹೇಳಿ ನನಗೆ ಇಂಥ ಪರಿಮಳ ಬೇಕು, ಅಥವಾ ನೀವೊಂದು ಸ್ಯಾಂಪಲ್ ತಂದು ಕೊಡಿ, ನನಗೆ ಇಂಥದ್ದೇ ಬೇಕು, ನಾವು ಮಾಡಿಕೊಡ್ತೇವೆ, ಗೊತ್ತಾಯ್ತು. ಅಂಥದ್ದು ನಮ್ಮಲ್ಲಿದೆ. ಮತ್ತು ಸ್ಟವ್ ಕ್ಲೀನರ್, ಸ್ಟವಲ್ಲಿ ತುಂಬ ಸ್ಟೈನ್ಸ್ ಇರ್ತದೆ ಕಿಚನ್ನೊಳಗೆ. ಸೊ ಇದು ಹಾಕಿದರೆ ಸ್ಟವ್ ಅನ್ನು ಕ್ಲೀನ್ ಆಗ್ತದೆ. ಮತ್ತು ಸ್ಟೀಲಲ್ಲಿ ಕಲೆ ಇರ್ತದೆ ಮನೆಯಲ್ಲಿ. ನಾವು ಸೋಪು ಸ್ನಾನ ಮಾಡುವಾಗ ಸೋಪಿನ ಇದು ಸ್ಪ್ರೆಡ್ ಆಗಿ ಅದರಲ್ಲಿ ಡಾಟ್ ಗಜ್ಜಿಯಾಗಿ ಕಾಣ್ತದೆ. ಸೊ ಅದೆಲ್ಲ ಇದರಲ್ಲಿ ಕ್ಲೀನ್ ಆಗ್ತದೆ. ಸೋಪು ನಿಮ್ಮ ಯಾವುದೇ ಇದು ಉಂಟಲ್ಲ, ಯಾವುದು ಟ್ಯಾಪ್ಗಳು ಚೆಂದಾಗಿ ಕ್ಲೀನ್ ಆಗ್ತದೆ. ಸೊ ಆಮೇಲೆ ಡ್ರೈನೇಜ್ ಕ್ಲೀನರ್. ಸೊ ಕಿಚನ್ನಲ್ಲಿ ನಾವು ಕೆಲಸ ಮಾಡುವಾಗ ಕಿಚನ್ ಸಿಂಕಲ್ಲಿ ಮಾಂಸದ ತುಂಡ ಅಥವಾ ತರಕಾರಿ ತುಂಡುಗಳ ಬಿದ್ದು ಅದು ಆ ಪೈಪಿನ ಒಳಗೆ ಕೊಳೆಯಾಗಿ ಬ್ಯಾಕ್ಟೀರಿಯಾಗಳು ಕ್ರಿಯೆ ಆಗ್ತದೆ. ಒಂದು ಟೈಪಿನ ಸ್ಮೆಲ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಮನೆಯವರು ಏನು ಮಾಡುವ, ಕಿಚನ್ನವರು ಅಟ್ಲೀಸ್ಟ್ 15 ಡೇಸ್ಗೊಮ್ಮೆ ಅಥವಾ 1 ತಿಂಗಳಿಗೊಮ್ಮೆ ಈ ಪೌಡರನ್ನು ಹಾಕಿ ಒಂದು ಮಗ್ ನೀರು ಹಾಕಿದರೆ ಸೊ ನಿಮ್ಮ ಎಲ್ಲ ಕ್ಲೀನಾಗಿ ಚಂದ ಅದು ಆಗ್ತದೆ. ಅಲ್ಲಿಂದ ಯಾವುದೇ ಸ್ಮೆಲ್ಗಳು ಬರುವುದಿಲ್ಲ. ಮತ್ತು ನಮ್ಮಲ್ಲಿ ಕಾರ್ಪೆಟ್ ಪೌಡರ್ ಇದೆ, ಕಾರ್ಪೆಟ್ ಡ್ರೈ ಪೌಡರ್. ಈಗ ಮಸೀದಿ ಆಗಲಿ ಅಥವಾ ಎಲ್ಲಿಯ ಏರಿಯಾ ಆಗಲಿ ಕಾರ್ಪೆಟ್ ಕ್ಲೀನ್ ಮಾಡುವ ಮೊದಲು ಸೊ ಆ ಪೌಡರನ್ನು ಹೀಗೆ ಸ್ಪ್ರಿಂಗ್ ಮಾಡಿದರೆ ಅಲ್ಲಿದ್ದಂಥ ಬ್ಯಾಡ್ ವಾಟರ್ ಹೋಗ್ತದೆ, ಮತ್ತು ಅದು ಕ್ಲೀನ್ ಆಗ್ತದೆ, ಶೈನಿಂಗ್ ಸಹ ಬರ್ತದೆ. ಅದನ್ನು ಮತ್ತೆ ವ್ಯಾಕ್ಯೂಮಲ್ಲಿ ಎಳೆದಾಗ ಅದು ಸಿಂಪಲಲ್ಲಿ ನಿಮಗೆ ಡ್ರೈ ಇದು ಮಾಡಬೇಕಂದ್ರೆ, ಯಾಕಂದರೆ ಮಸೀದಿಯಲ್ಲಿ ಅಥವಾ ಮತ್ತೆ ಕಡೆಗಳಲ್ಲೆಲ್ಲ ಯಾಕೆಂದರೆ ಅದನ್ನು ವೆಟ್ ಮಾಡಿದರೆ ಒಣಗಲಿಕ್ಕೆ ಒಂದು 3-4 ದಿನ ಕಾಯಬೇಕಾಗ್ತದೆ. ಸೊ ಅದಕ್ಕೆ ನಮ್ಮಲ್ಲಿ ಕಾರ್ಪೆಟ್ ಪೌಡರ್ ಅಂತ ಇದೆ. ಮತ್ತು ನಿಮಗೆ ನಾವೊಂದು ಸಂತೋಷ ವಿಷಯ ತಿಳಿಸೋದೇನಂತ ಹೇಳಿದರೆ, ನಮ್ಮ ಕಂಪನಿಯು ಪ್ರೀಮಿಯಂ ಕ್ವಾಲಿಟಿಯ ಪ್ರಾಡಕ್ಟನ್ನು ಬರುವ ಏಪ್ರಿಲ್ನಿಂದ ಸ್ಟಾರ್ಟ್ ಮಾಡ್ತದೆ. ಅದರಲ್ಲಿ ಡಿಟರ್ಜೆಂಟ್ ಪೌಡರ್ ನಂಬರ್ 1 ಡಿಟರ್ಜೆಂಟ್ ಪೌಡರ್ ಮಂಗಳೂರಲ್ಲಿ ನಾವು ಮಾಡಲಿಕ್ಕೆ ತಯಾರಾಗಿದ್ದೇವೆ. ಈಗಾಗಲೇ ಮೆಷಿನರಿಗಳು ಸೆಟಪ್ ಆಗ್ತಾ ಇದೆ. ನಂಬರ್ 2 ನಮ್ಮಲ್ಲಿ ನಿಮಗೆ ಬೇಕಾದ ಡಿಶ್ ವಾಶ್ ಬಾರ್, ನಿಮಗೆ ಬೇಕಾದ ಸೋಪ್ಗಳು, ನಿಮಗೆ ಬೇಕಾದ ಡಿಟರ್ಜೆಂಟ್ ಬಾರ್ ನಮ್ಮಲ್ಲಿ ಸಿಗ್ತದೆ. ನಂಬರ್ 3 ನಮ್ಮಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಆದಂಥ ಇದೊಂದು ನಮ್ಮದು ಇಕನಾಮಿಕ್ ಕ್ವಾಲಿಟಿ ಆದರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಆದಂಥ ಏರ್ ಫ್ರೆಶ್ನರ್ ಲಿಕ್ವಿಡ್ ನಾವು ಮಾಡ್ತಿದ್ದೇವೆ. ಒಂದು ಹೊಸ ಬ್ರ್ಯಾಂಡಲ್ಲಿ ವಿನ್ಪಾಲ್ ಬ್ರ್ಯಾಂಡ್ ಅಂತೇಳಿ ನಾವು ಯೂಸ್ ಮಾಡ್ತಾ ಇದ್ದೇವೆ. ಸೊ 4-5 ಪ್ರಾಡಕ್ಟ್ಗಳು. ಡೆಟಾಲ್, ಒಮ್ಮೊಮ್ಮೆ ಈ ಕೊರೋನಾ ಟೈಮಲ್ಲಿ ಅಂಗಡಿಗೆ ಹೋಗಿ ಮೆಡಿಕಲ್ ಕೇಳಿದರೆ ಡೆಟಾಲ್ ಸಿಗೋದಿಲ್ಲ, ಸ್ಟಾಕ್ ಇಲ್ಲ, ಡೆಟಾಲಜಿ ಅಂತ ಹೇಳ್ತಾರೆ. ಸೊ ಆಗ ನಾವೇನು ಮಾಡಿದ್ವಿ, ಇದನ್ನು ಏಕೆ ನಮಗೆ ಮಾಡಬಾರ್ದು ಹೇಳಿ ನಾವು ಜಿಟಾಲ್ ಅಂತ ನಾವು ತಯಾರು ಮಾಡ್ತೇವೆ. ಸೊ ಅದಕ್ಕೆ ನಮ್ಮ ಡೆಗ್ ಲೈಸೆನ್ಸ್ ಎಲ್ಲ ಸಿಗಬೇಕಷ್ಟೇ. ಸೊ 6 ಪ್ರಾಡಕ್ಟ್ ಮಂಗಳೂರಲ್ಲಿ ನಿಮಗೆ ಕೈಗೆಟುಕುವ ದರದಲ್ಲಿ ಒಂದು ಹೊಸ ಪ್ರಾಡಕ್ಟ್ ಸಿಗ್ತದೆ. ಆ ಟೈಮಲ್ಲಿ ನಾವು ಇವರನ್ನೆಲ್ಲ ಇನ್ವೈಟ್ ಮಾಡಲಿಕ್ಕೆ ಉಂಟು. ನಮ್ಮದು ರಿಲೀಸಿಂಗ್ ಟೈಮಲ್ಲಿ ನಮ್ಮ ಮಂಗಳೂರಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತೇವೆ ನಾವು ಸ್ಕಿಪ್ಪಿಂಗದ್ದು. ಸೊ ಆ ಟೈಮಲ್ಲಿ ನಾವು ಸಾರ್ಗಳನ್ನೆಲ್ಲ ನಾವು ಕರೀತೇವೆ. ಸೊ ನಮ್ಮ ಅಚೀವ್ಮೆಂಟ್ ಅವರಿಗೆ ಸಹ ಹೇಳ್ತೇವೆ. ಸೊ ನಿಮ್ಮೆಲ್ಲ ಸಹಕಾರ ನಮಗೆ ಬೇಕು, ಮೈನಾಗಿ ಬೇಕು. ಯಾಕಂದರೆ ನಾವು ಸಂಸೀರ್ ಮತ್ತು ಹುಸೇನ್ ಸೊ ಈ ಪ್ಲ್ಯಾನ್ ಮಾಡಿದ್ದು ಹೇಳಿದರೆ ಮ್ಯೂಚುವಲ್ ಬೆನಿಫಿಟ್ ಆಗಿ ನಮಗೂ ಸಹ ಏನಾದರೂ ಬೆನಿಫಿಟ್ ಆಗಬೇಕು, ಹಾಗೂ ಈ ಏರಿಯಾಗೂ ಬೆನಿಫಿಟ್ ಆಗಬೇಕು, ಗೊತ್ತಾಯಿತು. ಹಾಗಾಗಿ ನಿಮಗೆ ಏನು ಬೇಕು ನಿಮಗೆ ಕ್ಲೀನಿಂಗಲ್ಲಿ ನಮಗೆ ಪ್ಲೀಸ್ ನಮ್ಮನ್ನು ಕಾಲ್ ಮಾಡಿ, ನಾವು ಹೆಲ್ಪ್ ಮಾಡ್ತೇವೆ. ನಿಮಗೆಲ್ಲರೂ ಬಂದದಕ್ಕೆ ತುಂಬ ಥ್ಯಾಂಕ್ಸ್. ಬಿಗ್ ಸ್ಟೋರ್ ಈ ಸಂಸ್ಥೆಯ ಹೊಂದಿರುವ ಸಲಕರಣೆಗಳ ಬಗ್ಗೆ, ಅದೇ ರೀತಿ ಸ್ವಂತ ಪ್ರಾಡಕ್ಟ್ಗಳ ಬಗ್ಗೆ, ಇನ್ನು ಮಾಡಲಿರುವಂತಹ ಪ್ರಾಡಕ್ಟ್ಗಳ ಬಗ್ಗೆ, ಅದರ ಗುಣಮಟ್ಟ, ಅದರ ಪರಿಣಾಮಗಳ ಬಗ್ಗೆ ತಿಳಿಸಿದಂತಹ ಇದರ ಮಾಲಕರಾದಂತಹ ಅಬ್ದುಲ್ ಹಮೀದ್ ಅವರಿಗೆ ಧನ್ಯವಾದಗಳು. ಉಳ್ಳಾಲ ಇದರ ಅಧ್ಯಕ್ಷರಾದಂತಹ ಅಬ್ದುಲ್ ಕರೀಂ ರವರು ನಾನು ಆಹ್ವಾನಿಸ್ತಾ ಇದ್ದೆ. ನಮ್ಮ ಪರಿಸರವನ್ನು, ನಮ್ಮ ಮನೆಯನ್ನು, ನಮ್ಮ ಕಟ್ಟಡವನ್ನು, ಶಾಲಾ ಆವರಣಗಳನ್ನು ಎಲ್ಲವನ್ನು ಪರಿಶುದ್ಧಗೊಳಿಸುವಂತಹ ಒಂದು ದೊಡ್ಡ ಒಂದು ಉಪಯೋಗಕ್ಕೆ ಬರುವಂತಹ ಒಂದು ದೊಡ್ಡ ಸಂಸ್ಥೆಯಾಗಿದೆ ಇಂದು ಇಲ್ಲಿ ಪ್ರಾರಂಭವಾಗಿರುವುದು, ಅದರ ಉದ್ಘಾಟನೆಗೊಂಡಿರುವುದು.
ಪರಿಶುದ್ಧತೆಗೆ ಬಹಳ ಪ್ರಾಮುಖ್ಯತೆ ಇದೆ. ಈಗಾಗಲೇ ನಮ್ಮ ಚಂದ್ರ ಸುಳ್ಳರವರು ಹಾಗೂ ಎ.ಕೆ. ಕುಕಿಲ್ರವರು ಬಹಳ ಸ್ಪಷ್ಟವಾಗಿ ಹೇಳಿದರು, ಶುದ್ಧಕ್ಕೆ, ಪರಿಶುದ್ಧತೆಗೆ, ಕ್ಲೀನಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಎಂದು. ಎಲ್ಲಿ ಕ್ಲೀನಿಂಗ್ ಇದೆ ಅಲ್ಲಿ ಆರೋಗ್ಯವಿದೆ, ಎಲ್ಲಿ ಕ್ಲೀನ್ ಇಲ್ಲವೋ ಅಲ್ಲಿ ಆರೋಗ್ಯ ಇಲ್ಲ. ಈಗಾಗಲೇ ಕರೋನಾದ ಕೋವಿಡ್-19ನ ದೊಡ್ಡ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಕಾರಣ, ಎಲ್ಲ ಬರಲಿಕ್ಕೆ ಕಾರಣ ಜಗತ್ತಿನಲ್ಲಿ ಪರಿಶುದ್ಧತೆ, ಶುಚಿತ್ವ, ಕ್ಲೀನಿಂಗ್ ಇದರ ಅಸಡ್ಡೆ ಎಂಬುದನ್ನು ನಾವು ಮನಗಂಡಿದ್ದೇವೆ. ಆದ್ದರಿಂದ ಇಂಥ ಒಂದು ಸಂಸ್ಥೆ ಈ ತೊಕ್ಕೊಟ್ಟಿಗೆ ಒಂದು ಮೆರುಗು ತೋರುವಂಥದ್ದು ಹಾಗೂ ಬಹಳಷ್ಟು ಉಪಯುಕ್ತವಾಗಿರುವಂಥದ್ದು. ಎ.ಕೆ. ಕುಕಿಲ್ರ ಒಂದು ವಿಷಯ ಹೇಳಿದರು, ಬಹಳ ಒಳ್ಳೆಯ ವಿಷಯ ಅದು. ಏನೆಂದರೆ, ಯಾವುದೇ ಒಂದು ವ್ಯಾಪಾರ ನಡೆಯುವುದು ಅದು ಪ್ರಾಮಾಣಿಕತೆ ಮತ್ತು ಆ ವಸ್ತುವಿನ ಮೌಲ್ಯಕ್ಕೆ ಬೇಕಾದ ತಕ್ಕುದಾದ ಒಂದು ವಸ್ತು ಜನರಿಗೆ ಕೊಡುವಾಗ ಪ್ರಾಮಾಣಿಕತೆ ಮುಖ್ಯವಾಗಿದೆ. ಇಸ್ಲಾಂ ಹೇಳ್ತದೆ, ಪ್ರಾಮಾಣಿಕ ಬಿಸ್ನೆಸ್ ಮ್ಯಾನ್ ಮತ್ತು ಪ್ರವಾಸಲೆಲ್ಲ ಹೇಳಿದರು ಒಮ್ಮೆ, ಒಬ್ಬ ಪ್ರಾಮಾಣಿಕ ಬಿಸ್ನೆಸ್ ಮ್ಯಾನ್ ಮತ್ತು ನಾನು ಸ್ವರ್ಗದಲ್ಲಿ ಒಟ್ಟಿಗೆ ಇರ್ತೇವೆ ಎಂದು. ಎಷ್ಟೊಂದು ದೊಡ್ಡ ಸಂದೇಶ ಎಂಬುದನ್ನು ನಾವು ಕಾಣ್ತಾ ಇದ್ದೇವೆ. ಯಾಕೆಂದರೆ ಪ್ರಾಮಾಣಿಕತೆ ಮತ್ತು ಪರಿಶುದ್ಧತೆ ಮತ್ತು ಏನು ನಾವು ಯಾವ ಮೌಲ್ಯವನ್ನು ಪಡ್ಕೊಂಡು ಏನು ನಾವು ಜನರಿಗೆ ಕೊಡ್ತೇವೋ ಗ್ರಾಹಕರಿಗೆ, ಅದು ಆ ಮೌಲ್ಯಕ್ಕೆ ತಕ್ಕುದಾಗಿರಬೇಕು. ಅದರಲ್ಲಿ ಯಾವುದೇ ವಂಚನೆಗಳು, ಯಾವುದೇ ಕಲಬೆರಕೆಗಳು, ಯಾವುದೇ ಹಾನಿಕಾರಕವಾದ ಯಾವ ವಸ್ತುಗಳು ಕೂಡ ಅದರಲ್ಲಿ ಮಿಲಾವಟ್ ಅಥವಾ ಮಿಕ್ಸ್ ಆಗಿರಬಾರದು. ಇದು ಆಗಿದೆ ಪ್ರಾಮಾಣಿಕತೆ. ಈ ಪ್ರಾಮಾಣಿಕತೆ ಎಲ್ಲಿದ್ರು, ನೀವು ಯಾವ ಮರುಭೂಮಿಯಲ್ಲಿ ನೀವು ವ್ಯಾಪಾರ ಮಾಡೋದಾದ್ರು ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಪ್ರಾಮಾಣಿಕತೆ ಮತ್ತು ಬದ್ಧತೆ ವ್ಯಾಪಾರದಲ್ಲಿ ಉಂಟು ಎಂದಾದರೆ ಗ್ಯಾರಂಟಿಯಾಗಿ ನಿಮಗೆ ಅಲ್ಲಿ ಯಶಸ್ವಿ ಆಗಬಹುದು ಎಂದು ನಾನು ಈ ಸಂದರ್ಭದಲ್ಲಿ ನಮ್ಮ ಈ ಬಿಸ್ನೆಸ್ನ ಮುಖ್ಯಸ್ಥರಿಗೆ ನಾನು ತಿಳಿಸುವಂತಹ ಕಿವಿ ಮಾತುಗಳು. ಹಾಗೆ ಈ ಸಂಸ್ಥೆ ಬಹಳ ಉನ್ನತ ಮಟ್ಟಕ್ಕೆ ಏರಲಿ. ಈಗಾಗಲೇ ಬಹಳಷ್ಟು ವಿಷಯಗಳು ನಮಗೆ ಇದರ ವಿಷಯದಲ್ಲಿ ನಮಗೆ ಈಗ ವಿವರಣೆ ಸಿಕ್ಕಿತು. ಇನ್ಶಾಲ್ಲಾ ಅಲ್ಲಾಹನು ಈ ಬಿಸ್ನೆಸ್ ಅನ್ನು ಯಶಸ್ವಿಗೊಳಿಸಲಿ ಎಂದು ಹೇಳುತ್ತಾ ನನ್ನ ಶುಭ ಹಾರೈಕೆಯನ್ನು ಮಾಡುತ್ತಾ ನನ್ನ ಈ ಸಣ್ಣ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಆಖಿರುದವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಶುಭವನ್ನು ಹಾರೈಸಿದಂತಹ ಜನಾಬ್ ಅಬ್ದುಲ್ ಕರೀಂ ಇವರಿಗೆ ಧನ್ಯವಾದಗಳು. ಈಗ ನಾನು ಮೌಲಾನಾ ತಂಗಲ್ ಮದನಿ ಖತೀಬರು ಹವ್ವಾ ಜುಮ್ಮಾ ಮಸೀದಿ ಬೋಳಂಗಡಿ ಅವರನ್ನು ನಾನು ಶುಭ ಹಾರೈಕೆಗಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವಂತಹ ಗಣ್ಯರೇ, ಜಯಪುರ ಸಭಾಂಗಣದಲ್ಲಿರುವಂತಹ ಗಣ್ಯರೇ, ಈಗ ತಾನೇ ನಾವು ನಮ್ಮ ಈ ಸಂಸ್ಥೆಯನ್ನು ಇಲ್ಲಿ ಉದ್ಘಾಟನೆ ಮಾಡಿದಂತಹ ಚಂದ್ರಹಾಸ್ ಸುಲ್ಲಾಲ್ರವರು ಅತ್ಯುತ್ತಮವಾಗಿ ಒಳ್ಳೆಯ ಮಾತುಗಳನ್ನಾಡಿ ನಮಗೆ ಶುಭ ಕೋರಿದರು ಮಾತ್ರ ಅಲ್ಲ, ದೇವರೊಂದಿಗೆ ಅದರ ಬಾಳುವಿಕೆಯ ಬಗ್ಗೆ ಪ್ರಾರ್ಥಿಸಿದ್ದಾರೆ. ಅದೇ ಪ್ರಕಾರ ನಮ್ಮ ಎ.ಕೆ. ಅಬ್ದುಲ್ ಖಾದರ್ ಕುಕಿಲ್ರವರು ಕೂಡ ಒಳ್ಳೆಯ ರೀತಿಯಲ್ಲಿ, ನಮೀಗ ಇದು ಓಪನ್ ಆದದ್ದು ಈ ಸಮಯವಾದರೂ ಕೂಡ ರಂಜಾನ್ ಕೂಡ 13 ದಿವಸ ಒಳಗೆ ನಮಗೆ ಆಗಮನ ಆಗ್ತದೆ. ರಂಜಾನಿಗೂ ಪರಿಶುದ್ಧತೆಗೂ ಕ್ಲೀನಿಗೂ ಸಂಬಂಧವಿದೆ ಎಂಬುದನ್ನು ಕ್ಲಿಯರಾಗಿ ನಮ್ಮ ಎ.ಕೆ. ಕುಕಿಲ್ರವರು ಹೇಳಿದ್ದರು. ಅದೇ ಪ್ರಕಾರ ನಮ್ಮ ಬಾಹ್ಯವಾದಂತಹ ಈ ಕ್ಲೀನು, ಅದರ ನಂತರ ಅಂತರಂಗದ ಕ್ಲೀನು ಕೂಡ ರಂಜಾನಿಂದ ನಡೀತಿದೆ. ಆದ್ದರಿಂದ ಶಂಶೀರ್, ಅದೇ ಪ್ರಕಾರ ಹುಸೇನ್, ಅದೇ ಪ್ರಕಾರ ನಮ್ಮ ಇದರ ಮಾಲಕರಾದಂಥ ಅಬ್ದುಲ್ ಹಮೀದ್ ಸಾಹೇಬರ ಸಾಹಸವನ್ನು ದೇವನು ಮೆಚ್ಚಿ ಅದನ್ನು ಎಂದೆಂದಿಗೂ ಪರಿಸರಿಸಲಿ. ಅದು ಎಲ್ಲರಿಗೂ ಆ ಗುಣಮಟ್ಟವನ್ನು ದಾಟಿ ಇನ್ನೂ ಕೂಡ ಮುಂದೆ ಹೋಗಲಿ ಎಂದು ಪ್ರಾರ್ಥಿಸಿ ನನ್ನ 2 ಮಾತನ್ನು ನಾನು ಕೊನೆಗೊಳಿಸುತ್ತೇನೆ. ಹೀಗೆ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸೈಯದ್ ಮದನಿ ದರ್ಗಾ ಅಧ್ಯಕ್ಷರಾದಂತಹ ಜನಾಬ್ ಹಾಜಿ ಅಬ್ದುಲ್ ರಶೀದ್ ರವರು ಅವರನ್ನು ಮಾತನಾಡಿ ನಾನು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ವ್ಯಾಪಾರ ಮಳಿಗೆ ಪ್ರಾರಂಭಗೊಂಡಾಗ ಆ ಸಂದರ್ಭದಲ್ಲಿ ಒಂದು 5 ನಿಮಿಷ 10 ನಿಮಿಷ ಮಾತಾಡುವಂಥದ್ದು ಸ್ವಾಭಾವಿಕವಾಗಿರುವಂಥದ್ದು. ಆದರೆ ಈಗಾಗಲೇ ಮಾತಾಡಿದಂಥ ಎಲ್ಲರೂ ಮಾತಾಡಿದ ವಿಚಾರಗಳು ಬಹಳಷ್ಟು ಇದೆ. ಹಾಗಿರುವಾಗ ನಾನು ಇಲ್ಲಿ ಮಾತಾಡುವಂಥ ಪ್ರಶ್ನೆ ಕೂಡ ಇಲ್ಲ. ಅಧ್ಯಕ್ಷನಾಗಿ ಅಧ್ಯಕ್ಷ ನೆಲೆಯಲ್ಲಿ ಅವರು ಮಾತಾಡಿದ ಮಾತಿಗೆ ಸರಿಯೋ ತಪ್ಪೋ ಅದನ್ನು ವಿವರಣೆ ಮಾಡಿ ಅಲ್ಲಿಗೆ ಮುಗಿಸುವಂಥ ನನ್ನ ಜವಾಬ್ದಾರಿ. ಎಲ್ಲ ಅವರು ನನಗಿಂತ ಹೆಚ್ಚು
ತಿಳುವಳಿಕೆ ಮತ್ತು ಧಾರ್ಮಿಕವಾಗಿ ಚಿಂತನೆ ಇರುವಂಥವ್ರು ಮಾತಾಡಿದ ಮೇಲೆ ಮಾತಿಲ್ಲ. ಇನ್ನೊಂದು ವಿಚಾರ ಅಂತ ಹೇಳಿದರೆ 25 ವರ್ಷಗಳ ಕಾಲ ಒಂದು ಉದ್ದಿಮೆಯನ್ನು ಪ್ರಾರಂಭಿಸಿ ಇಲ್ಲಿ ಸುಮಾರು ಒಂದು 15 ಥರದ ಪ್ರಾಡಕ್ಟ್ಗಳನ್ನಿಟ್ಟು ನಮ್ಮ ಮುಂದೆ ಸಾಬೀತುಪಡಿಸುವಾಗ ಅವರಿಗೆ ಹೇಳಲಿಕ್ಕೆ ಇಲ್ಲಿ ಏನೂ ಇಲ್ಲ. ನನಗೆ ಎಲ್ಲವನ್ನು ತಿಳ್ಕೊಂಡು ಮಾಡಿಕೊಂಡು ಅವರ ಅನುಭವ ಮಾಡಿಕೊಂಡು ಇವತ್ತು ಅವರು ಅದನ್ನು ವಿಸ್ತಾರ ಮಾಡುವಂತಹದಲ್ಲಿ ಇದ್ದಾರೆ ಬಿಸ್ನೆಸ್ಸನ್ನು. 25 ವರ್ಷ ಅಂದರೆ ಅದು ಸುಲಭದ ಮಾತೇನಲ್ಲ. ಇವತ್ತು ಮಳಿಗೆಗಳು ಬಹಳ ಕನಿಷ್ಠ ಸಮಯ ಬಾಳುವಿಕೆ ಬರುವಂಥದ್ದು. ಯಾಕೆಂತ ಹೇಳಿದ್ರೆ ಎಲ್ಲರೂ ವ್ಯಾಪಾರ ಮಾಡಬೇಕು ಅಂತೇಳಿ ಹುಮ್ಮಸ್ಸಿನಿಂದ ಆ ಕಡೆ ಈ ಕಡೆ ಸಾಲ ಮೂಲ ಮಾಡಿ ಎಲ್ಲ ವ್ಯಾಪಾರ ಮಾಡ್ತಾರೆ. ಬ್ಯಾಂಕ್ಗಳು ಕೂಡ ಕೊಡ್ತದೆ. ಆ ರೀತಿ ಮಾಡಿ ಪೈಪೋಟಿಯ ವ್ಯಾಪಾರ ಮಾಡಿ ಮಾತ್ರವಲ್ಲ, ಈ ಟಿ ವಿ ಮಾಧ್ಯಮಗಳಿಂದ ಬರುವಂಥ ಈ ಜಾಹೀರಾತು ಏನಿದೆ, ನಮ್ಮ ಜನ ಇವತ್ತು ಅಮೂಲ್ಯವಾದಂಥ ಉತ್ತಮವಾದಂಥ ಏನು ಪ್ರಾಡಕ್ಟ್ ಕೊಟ್ಟರು ಜನರಿಗೆ ಅದರ ಮೇಲೆ ವಿಶ್ವಾಸ ಕಮ್ಮಿ. ಟಿ ವಿ ಮೇಲೆ ಜಾಹೀರಾತು ಬಂದು ಕೊಡುವಂಥ ಏನು ಐಟಮ್ ಇದೆ ಅದು ಮಾರನೇ ದಿವಸ ಜನ ಹೋಗಿ ಅಂಗಡಿಯಲ್ಲಿ ಕೇಳುವಂಥ ಪರಿಸ್ಥಿತಿ ನೋಡಿದರೆ ಅಂಗಡಿ ಮಾಲೀಕನಿಗೆ ತಲೆಬಿಸಿ. ಎಲ್ಲಿಂದ ತಂದು ಕೊಡೋದು? ಮಾರ್ಕೆಟಿಗೆ ಬಂದಿರೋದಿಲ್ಲ. ಅದು 1 ವರ್ಷದ ಮೊದಲೇ ಅವರದನ್ನು ಜಾಹೀರಾತಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಜನರ ಮನಸ್ಸನ್ನು ಗೆದ್ದು ಬಿಡ್ತಾರೆ. ಹಾಗಾಗಿ ನಾವು ಆ ಜಾಹೀರಾತಿನ ಮರಳಿಗೆ ಬೀಳದೆ ಹೀಗೆ 25 ವರ್ಷಗಳ ಅನುಭವ ಇರುವಂಥ ಈ ಒಂದು ಪ್ರಾಡಕ್ಟ್ಗಳನ್ನು ಖರೀದಿಸುವಲ್ಲಿ ನಾವು ಸಫಲರಾಗಬೇಕು. ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ನಾವೀಗ ಇದ್ದವರೆಲ್ಲ ಈಗ ಸ್ವಲ್ಪ ಅರ್ಥ ಮಾಡಿಕೊಂಡು ವಿಚಾರ. ಚಂದ್ರಾಸ್ ಕೂಡ ಬಹಳಷ್ಟು ಇದರಲ್ಲಿ ನನ್ನ ಮನೆಗೆ ಯಾವುದು ಅದು ಇದು ಅಂತ 2-3 ಪ್ರಶ್ನೆ ಎಲ್ಲ ಮಾಡಿದರು. ಅವ್ರು ಖರೀದಿಗೆ ಈಗ ರೆಡಿಯಾಗಿದ್ದಾರೆ. ನೀವು ಕೂಡ ಕೆಲವರು ರೆಡಿಯಾಗಿರ್ಬೋದು. ಇಲ್ಲಿಗೆ ಸಾಕಾಗೋದು. ನೀವು ಖರೀದಿ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ನಿಮ್ಮ ಕುಟುಂಬಸ್ಥರಿಗೂ ಇನ್ನಿತರಿಗೆ ಈ ಪ್ರಾಡಕ್ಟ್ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು. ಯಾಕಂದರೆ ಇವರದೆಲ್ಲ ಜಾಸ್ತಿ ಜಾಹೀರಾತು ಇರಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ಜಾಹೀರಾತು ಇರಲಿಕ್ಕೆ ಆ ಜಾಹೀರಾತು ನಮ್ಮ ಮೂಲಕ ಆಗಲಿ. ಆ ಜಾಹೀರಾತನ್ನು ನಾವು ನಮ್ಮ ಮೂಲಕ ಮಾಡಿಕೊಂಡು ಈ ಒಂದು ಉದ್ದಿಮೆಗೆ ನಮ್ಮ ಬೆಂಬಲವನ್ನು ಸೂಚಿಸುವ, ಮತ್ತು ನೀವು ಹಾಗೆ ಮಾಡಿ ಹೀಗೆ ಮಾಡಿ ವ್ಯಾಪಾರಸ್ಥರನ್ನು ಸರಿಯಾಗಿ ನೋಡಿಕೊಳ್ಳಿ ಅಂತ ಹೇಳುವಂಥ ಉಪದೇಶವನ್ನು ಕೊಡಲಿಕ್ಕೆ ನಾನು ಇಷ್ಟಪಡುವೆ. ಯಾಕೆಂದರೆ ಈಗಾಗಲೇ ಹೇಳಿದಾಗೆ 25 ವರ್ಷದ ಅನುಭವ ಇದೆ. ಎಲ್ಲರನ್ನು ಪ್ರೀತಿ ಮಾಡ್ತಾ ಬಂದುದರಿಂದ ಈ ವ್ಯಾಪಾರ ಮಳಿಗೆ 25 ವರ್ಷ ಈ ಬಿಗ್ ಸ್ಟೋರಿಗೆ ಆಗಿದೆ. ಇನ್ನೂ ಕೂಡ ಹೆಚ್ಚಿನ ಈಗ 3 ಮಾಡಲಿಕ್ಕೆ ಹೊರಟಿದ್ದಾರೆ. ಇನ್ನೂ ಕೂಡ ಹೆಚ್ಚು ಮಾಡಿಕೊಂಡು ನಮ್ಮ ಈ ಪರಿಸರದ ಎಲ್ಲ ಪ್ರತಿಯೊಂದು ಜಾತಿ ಧರ್ಮದ ಜನರ ಪ್ರೀತಿಯನ್ನು ಗಳಿಸಿಕೊಂಡು ಸೌಹಾರ್ದದ ವಾತಾವರಣಕ್ಕೆ ನಿಮ್ಮ ವ್ಯಾಪಾರ ಮಳಿಗೆ ಕೂಡ ಕಾರಣಕರ್ತರಾಗಲಿ. ನೀವಾಗಲೇ ಹೇಳಿದ್ದೀರಿ, ದೇವಸ್ಥಾನ, ಮಸೀದಿ, ಚರ್ಚ್ ಎಲ್ಲ ಕಡೆ ಕೂಡ ಶುಚಿತ್ವ ಕೆಲಸಕ್ಕೆ ನಾವು ಹೋಗ್ಲಿಕ್ಕೆ ರೆಡಿ ಇದ್ದೀವಿ ಅಂತೇಳಿ ಎಲ್ಲ ಕಡೆ ಬಾಂಧವ್ಯವನ್ನು ಬೆಳೆಸ್ಕೊಂಡು ಸರ್ವ ಧರ್ಮದವರ ಪ್ರೀತಿಯನ್ನು ಗಳಿಸಿಕೊಂಡು ನಿಮ್ಮ ಸಂಸ್ಥೆ ಇನ್ನಷ್ಟು ಬೆಳಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜನಾಬ್ ಹಾಜಿ ಅಬ್ದುಲ್ ರಶೀದ್ ಅವರಿಗೆ ಈ ಶಾಖೆಯ ಪಾಲುದಾರರಾದಂತಹ ಹುಸೈನ್ ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಹುಸೈನ್, ಸ್ಮಾರ್ಟ್ ಸಿಟಿ. ಧನ್ಯವಾದಗಳು. ಮುಖ್ಯ ಅತಿಥಿಗಳಾದಂತಹ ಮೌಲಾನಾ ಅಯ್ಯಾತಂಗಲ್ ಮದನಿ ಅವರಿಗೆ ಸಲ್ಮಾನ್ ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಇಬ್ರಾಹಿಂ ದಾರಿಮಿ ಖತೀಮರು ಆರ್ ಜೆಎಂ ಅಜೀರ್ ಇವರಿಗೆ ಅಬ್ದುಲ್ ರಹೀಂ ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಅಬ್ದುಲ್ ಖಾದರ್ ಕೊಕ್ಕಿಲ ಇವರಿಗೆ CH ಅಬ್ದುಲ್ ಸಲಾಂ ರವರು ಸ್ಮರಣಿಕೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಜನಾಬ್ ಅಬ್ದುಲ್ ಕರೀಂ ಅವರಿಗೆ ಅಸ್ಲಂ ಪಿಲಾರ್ ಅವರು ಸ್ಮರಣಿಕೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಪಿಲಾರ್ ಜುಮಾ ಮಸೀದಿ ಅಧ್ಯಕ್ಷರಾದಂತಹ ಅಸ್ಲಂ ರವರು ಜನಾಬ್ ಅಬ್ದುಲ್ ಕರೀಂ ರವರಿಗೆ ಸ್ಮರಣಿಕೆಯನ್ನು ನೀಡುತ್ತಿದ್ದಾರೆ. ಧನ್ಯವಾದಗಳು. ಜನಾಬ್ ಸಿದ್ದಿಕ್ UK ಇವರಿಗೆ ಅಬ್ಬಾಸ್ ಕೆನರಾ ಅವರು ಸ್ಮರಣಿಕೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಆರಂಭದಲ್ಲಿ ಕಿರಾತನ್ನು ಪಠಿಸಿದಂತಹ ಫೌಜ್ ಅವರಿಗೆ
ಅಬುಬಕರ್ ಪಿಲಾರ್ ಅವರು ಸ್ಮರಣಿಕೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. MC ಮಾಡಿದಂತಹ ಮುಜಮಿಲ್ನವರಿಗೆ ಶಂಶೀರ್ ಬಾಯ್ ಅವರು ಒಂದು ಕಾಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಬಿಗ್ ಸ್ಟೋರ್ ಎರಡನೆಯ ಶಾಖೆಯ ಈ ಉದ್ಘಾಟನಾ ಸಮಾರಂಭವನ್ನು ಸುಸೂತ್ರವಾಗಿ ನೆರವೇರಿಸಲು ಅನುಗ್ರಹಿಸಿದಂತಹ ಸರ್ವಶಕ್ತನಾದ ಸೃಷ್ಟಿಕರ್ತನಿಗೆ ಸರ್ವಸ್ತುತಿಗಳು. ಇಂದಿನ ಈ ಒಂದು ಮಳಿಗೆಯನ್ನು ಉದ್ಘಾಟಿಸಿದಂತಹ ಶ್ರೀಮಾನ್ ಚಂದ್ರಹಾಸ್ ಉಳ್ಳಾಲ್ ಅವರಿಗೂ ಕೂಡ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಜನಾಬ್ ಹಾಜಿ ಅಬ್ದುಲ್ ರಶೀದ್ ಅವರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶುಭವನ್ನು ಹಾರೈಸಿದಂತಹ ಮೌಲಾನಾ ಅಯ್ಯಾತಂಗಲ್ ಮದನಿ, ಜನಾಬ್ ಅಬ್ದುಲ್ ಖಾದರ್ ಕೊಕ್ಕಿಲ, ಜನಾಬ್ MA ಇಬ್ರಾಹಿಂ ದಾರಿಮಿ ಖತೀಬರು, ಅದೇ ರೀತಿ ಜನಾಬ್ ಅಬ್ದುಲ್ ಕರೀಂ, ಜನಾಬ್ ಸಿದ್ದಿಕ್ UK, ಇವರೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ನೆರವೇರಿಸಲು ಸಹಕರಿಸಿದಂತಹ ಎಲ್ಲ ಬಾಂಧವರಿಗೂ, ಅಂಗಡಿ ಮಾಲಕರಿಗೂ, ಅದೇ ರೀತಿ ಅಂಗಡಿಯ ಸಿಬ್ಬಂದಿಗಳಿಗೂ, ಈ ಪರಿಸರದ ಎಲ್ಲ ಜನತೆಗೂ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ನಡೆಸಲು ಅನುವು ಮಾಡಿಕೊಟ್ಟಂತಹ, ಪರ್ಮಿಷನ್ ನೀಡಿದಂತಹ ಇಲ್ಲಿನ ಪೊಲೀಸ್ ಠಾಣಾಧಿಕಾರಿಗಳು ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮದ ಮುಕ್ತಾಯವನ್ನು ಘೋಷಿಸಲಾಗುತ್ತದೆ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ತಾವೆಲ್ಲರೂ ಕೂಡ ಈ ಸಂಸ್ಥೆಗೆ, ಮಳಿಗೆಗೆ ಭೇಟಿಯನ್ನು ನೀಡಬೇಕು ಎಂದು ವಿನಂತಿಸ್ತಾ ಇದ್ದೇವೆ.